ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಇವತ್ತಿನ ದಿನ ಪಂಚರಾಜ್ಯಗಳ ಒಂದು ಚುನಾವಣೆ ನಡೆದಿದೆ. ಈ ಚುನಾವಣೆಯನ್ನು ನೋಡ್ತಾ ಹೋದರೆ ಇಡೀ ಭಾರತದಲ್ಲಿ ಕುತೂಹಲದ ಕೇಂದ್ರವಾಗಿ ಮಾರ್ಪಾಟಾಗಿದೆ. ಇದಕ್ಕೆ ಕಾರಣಗಳೇನು ಅಂತಂದರೆ, ನರೇಂದ್ರ ಮೋದಿ ಅವರ ಒಂದು 4.5 ವರ್ಷದ ಒಂದು ಆಡಳಿತ ಹೇಗಿರ್ಬೋದು, ಮತ್ತು ಅದೇ ರೀತಿಯಲ್ಲಿ ಕಾಂಗ್ರೆಸ್ನವರ ಒಂದು ಚುನಾವಣಾ ತಂತ್ರಗಾರಿಕೆ ಹೇಗಿರ್ಬೋದು, ಇವೆಲ್ಲ ಒಂದು ಲೆಕ್ಕಾಚಾರಗಳು ಇಡೀ ಭಾರತದಲ್ಲಿ ಈಗ ಕೇಳಿ ಬರ್ತಾ ಇದೆ. ಮತ್ತು ಅದೇ ರೀತಿಯಲ್ಲಿ ಈ ಒಂದು ಚುನಾವಣೆ ಲೋಕಸಭೆಯ ಒಂದು ಚುನಾವಣೆಗೆ ಯಾವ ರೀತಿಯಲ್ಲಿ ದಿಕ್ಸೂಚಿ ಆಗುತ್ತೆ, ಮತ್ತು ಅದೇ ರೀತಿಯಲ್ಲಿ ಎಲ್ಲ ಅಭಿವೃದ್ಧಿಗಳಿಂದ BJPಯವರಿಗೆ ಗೆಲುವು ಸಿಗುತ್ತಾ, ಮತ್ತು ಇನ್ನೊಂದೇನು ಅಂತಂದರೆ ಕಾಂಗ್ರೆಸ್ನವರ ಒಂದು ತಂತ್ರಗಾರಿಕೆಯಿಂದ ಈ 5 ರಾಜ್ಯಗಳಲ್ಲಿ ಗೆಲುವು ಸಿಗುತ್ತಾ ಅಂತಕ್ಕಂಥದ್ದು ಬಹುದೊಡ್ಡ ಪ್ರಶ್ನೆ ಆಗಿದೆ. ಆದರೆ ಫಲಿತಾಂಶ ಬರೋ ತನಕ ಕಾಯಬೇಕು ಅನ್ನೋದು ಒಂದು ವಿಚಾರ. ಆದರೆ ಈ ಎಲ್ಲ ಒಂದು ಗೆಲುವುಗಳು ಯಾವ ರೀತಿ ಇರ್ಬೋದು ಅಂತಕ್ಕಂಥದ್ದು ಇನ್ನೊಂದು ವಿಚಾರವಾಗಿ ಮಾರ್ಪಾಟಾಗಿದೆ. ಈ ಕುರಿತಾಗಿ ನಾನು ಚರ್ಚೆಯನ್ನು ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ಒಬ್ಬರು ಅತಿಥಿಗಳಿದ್ದಾರೆ. ರಾಜಕೀಯ ವಿಶ್ಲೇಷಕರು ಕೊಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಮಾತಾಡ್ತಾ ಇರ್ತೇವೆ. ನಿಮ್ಮ ಒಂದು ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಲೋಕಸಭೆ ಚುನಾವಣೆಯ ವಿಚಾರವಾಗಿ, ಪಂಚರಾಜ್ಯ ಚುನಾವಣೆಗಳ ವಿಚಾರವಾಗಿ, ಅದೇ ರೀತಿಯಲ್ಲಿ ಮೈತ್ರಿ ಸರ್ಕಾರದ ಒಂದು ಗೊಂದಲಗಳು ಏನಿದೆ, ಈ ಎಲ್ಲ ವಿಚಾರವಾಗಿ ನಿಮ್ಮ ಸಮಸ್ಯೆಗಳು ಅಥವಾ ನಿಮ್ಮ ಒಂದು ಅಭಿಪ್ರಾಯಗಳು ಏನಿದ್ರು ಕೂಡ ನಮ್ಮ ಒಂದು TV ಪರದೆ ಮೇಲೆ ಬರ್ತಾ ಇರ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೋದು. ಮತ್ತು ಅದೇ ರೀತಿಯಾಗಿ ಆ ಒಂದು ವಿಚಾರಗಳ ಕುರಿತಾಗಿ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾರೆ. ಸುರೇಂದ್ರನಾಥ್ ಶೆಟ್ಟಿ, ವಿಷಯಗಳು ಏನು ಅಂತಂದ್ರೆ, ಇವತ್ತು ಪಂಚರಾಜ್ಯಗಳ ಚುನಾವಣೆ ನಡೆದಿದೆ. ಯಾರು ಗೆಲ್ಲಬಹುದು? ಕಾಂಗ್ರೆಸ್ ಅಥವಾ ಬಿಜೆಪಿಯ ಒಂದು ಅಧಿಕಾರ ಏನಿದೆ 4.5 ವರ್ಷದ, ಅದು ವರ್ಕೌಟ್ ಆಗತ್ತಾ, ಅಥವಾ ಕಾಂಗ್ರೆಸ್ನ ಒಂದು ಚುನಾವಣಾ ತಂತ್ರಗಾರಿಕೆ ವರ್ಕೌಟ್ ಆಗತ್ತಾ? ಅಂದ್ರೆ ನೀವು ನೇರವಾಗಿ ವಿಷಯದ ಕಡೆಗೆ ಬಂದ್ಬಿಟ್ರಿ. ಯಾಕೆ ಕೇಳಿದ್ರೆ, ಇದ್ದಾಗಲೇ ನೀವು ಹೇಳಿದಾಗೆ ಪಂಚರಾಜ್ಯ ಚುನಾವಣೆ ನಡೆದು ಸದ್ಯದಲ್ಲಿ 11ನೇ ತಾರೀಕಿಗೆ ಫಲಿತಾಂಶ ಬರುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಈತನ ಮಧ್ಯೆ ಮತದಾನ ಕೂಡ ಒಳ್ಳೆಯ ಮಟ್ಟದಲ್ಲಿ ಆಗಿದೆ. ಸೊ ಇವತ್ತು ಕೂಡ ಕೆಲವು ವಾಹಿನಿಗಳು ಕೂಡ ಅದರ ಬಗ್ಗೆ ಒಂದು ಎಕ್ಸಿಟ್ ಪೋಲನ್ನು ಕೂಡ ಕೊಡ್ತಾ ಇದ್ದಾವೆ. ಅಂದರೆ ನಮಗನ್ಸುತ್ತೆ, ನೀವು ಹೇಳಿದಾಗೆ ಈ ಒಂದು ಪಂಚರಾಜ್ಯ ಚುನಾವಣೆ ಎನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲು. ಯಾಕೆ ಕೇಳಿ 2019ಕ್ಕೆ ಚುನಾವಣೆಯನ್ನು ಎದುರಿಸಬೇಕಾಗತ್ತೆ. ಮಾತ್ರ ಅಲ್ಲ, ಕಾಂಗ್ರೆಸ್ಸಿಗೆ ಕೂಡ ಉಳಿಯಿರೋ ಪ್ರಶ್ನೆ. ಯಾಕೆ BJP ಒಂದು ಕಡೆ ಹೇಳ್ತದೆ, ಕಾಂಗ್ರೆಸ್ ಮುಕ್ತ ದೇಶವನ್ನು ಮಾಡ್ತೀವಿ, ರಾಜ್ಯವನ್ನು ಮಾಡ್ತೀವಿ, ಸೊ ಮುಕ್ತ ಅಲ್ಲ, ನಾವು ಜೀವಂತವಾಗಿ ಇದ್ದೇವೆ ಅನ್ನೋದನ್ನು ತೋರಿಸ್ಕೊಡ್ಬೇಕಾಗತ್ತೆ. ಇದು ಒಂದು ಸವಾಲು, ಅನಿವಾರ್ಯವಾಗಿ ತೋರಿಸ್ಕೊಡ್ಬೇಕಾಗತ್ತೆ. ಮಾತ್ರ ಅಲ್ಲ, BJP ಕೂಡ ಸವಾಲು. ಯಾಕೆ ಕೇಳಿದರೆ, ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ, ಹಾಗೂ ಈ ಒಂದು 4 ರಾಜ್ಯಗಳಲ್ಲಿ ಕೂಡ ಅಧಿಕಾರದಲ್ಲಿ, ಮಿಜೋರಾಂ ಬಿಟ್ಟರೆ ಮತ್ತೆ ತಮ್ಮದೇ ಅಧಿಕಾರದಲ್ಲಿ ಇರುವುದನ್ನು ನಾವು ಕಳ್ಕೊಳ್ಬೇಕಾಗತ್ತಾ ಅನ್ನುವ ಭಯ ಕೂಡ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಈ ಚುನಾವಣೆ, ಪಂಚರಾಜ್ಯ ಚುನಾವಣೆಯನ್ನು ಸಮೀಕ್ಷೆಗೆ ತಗೊಳ್ಬೇಕಾಗತ್ತೆ. ಅಂತೂ ನನಗೊಂದು ನೀವೊಂದು ಒಳ್ಳೆಯ ಪ್ರಶ್ನೆ ಇದೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಅದು ಮುಂದೆ 11ನೇ ತಾರೀಕಿಗೆ ಗೊತ್ತಾಗಬೇಕಾಗತ್ತೆ. ಅದು ನಾನು ನೇರವಾಗಿ ಹೇಳ್ತೇನೆ. ಆದರೆ ಒಬ್ಬ ರಾಜಕೀಯ ವಿಶ್ಲೇಷಕನಾಗಿ ಒಂದು ಸಮೀಕ್ಷೆ ನೋಡುವಾಗ ನನಗನ್ಸುತ್ತೆ, ಈ ಬಾರಿಯ ಫಲಿತಾಂಶ ಏನಿದೆ, 5 ರಾಜ್ಯಗಳ ಫಲಿತಾಂಶ ಎನ್ನುವಂಥದ್ದು ಅದು ಅಷ್ಟು ಸುಲಭ ಸಾಧ್ಯವಾದ ಫಲಿತಾಂಶ ಅಲ್ಲದು. 2 ಪಕ್ಷಗಳಿಗೂ ಕೂಡ, ಅದು ರಾಷ್ಟ್ರೀಯ ಪಕ್ಷಗಳು ಅನ್ಸ್ಕೊಂಡಂಥ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಸಮಬಲದ ಒಂದು ಹೋರಾಟ ಕಾಣ್ತಾ ಇದೆ. ಮಾತ್ರ ಅಲ್ಲ, ಈ ರೀತಿಯ ಒಂದು ನೋಡುವಾಗ ಎಲ್ಲೋ ಅತಂತ್ರ ಸ್ಥಿತಿಗೆ ಬರಬಹುದು ಅನ್ನುವಂಥ ಸ್ಥಿತಿ ಕೂಡ ನಮ್ಮನ್ನು ಕಾಡ್ತಾ ಇದೆ. ಬರಬಹುದು ಅನ್ನುವ ನಿರೀಕ್ಷೆ ಕೂಡ ಕಾಣ್ತಾ ಇದೆ. ಆದರೆ ಇನ್ನೊಂದು ದೃಷ್ಟಿಯಿಂದ ನೋಡುವಾಗ, ಎಲ್ಲ ನಾನು 2-3 ವಾಹಿನಿಗಳ ಒಂದು ಸಮೀಕ್ಷೆ ನೋಡುವಾಗ ಕೆಲವು ಸಂದರ್ಭದಲ್ಲಿ ಹೇಳುತ್ತೆ, ಒಂದು ಲೋ ಮಾರ್ಜಿನ್ನಲ್ಲಿ, ಸಣ್ಣ ಮಾರ್ಜಿನ್ನಲ್ಲಿ BJP ಬರ್ಬೋದು ಅಥವಾ ಕಾಂಗ್ರೆಸ್ ಬರ್ಬೋದು ಅನ್ನುವ ಒಂದು ಸಮೀಕ್ಷೆಯನ್ನು ಕೂಡ ಕೊಡ್ತಾ ಇದೆ. ಅಂತೂ ನನಗನ್ನಿಸುತ್ತೆ, ಫಲಿತಾಂಶ ಅನ್ನುವಂಥ ಅತ್ಯಂತ ಕುತೂಹಲ ಆಗಿದೆ. ಈವಾಗಲೇ ಕೂತ್ಕೊಂಡು ನಾನು ಈ ಪಕ್ಷವೇ ಬರ್ತದೆ, ಆ ಪಕ್ಷವೇ ಬರ್ತದೆ ಅಂತ ಹೇಳುವ ಸ್ಥಿತಿಯಲ್ಲೂ ಖಂಡಿತ ಇಲ್ಲ. ಒಟ್ಟಾರೆ ಸುಲಭದ ಜಯ ಯಾರಿಗೂ ಇಲ್ಲ ಅಂತ ಅನಿಸುತ್ತೆ. ಒಟ್ಟು ಅತಂತ್ರ ಸ್ಥಿತಿ ಬಾರಬಾರ್ದು ಅನ್ನುವುದು ಒಬ್ಬ ಮತದಾರನಾಗಿ ನನ್ನ ನಿರೀಕ್ಷೆ ಕೂಡ. ಈ ಒಂದು ಹೇಳಿದ್ರಿ ನೀವು, 50-50 ಬರುತ್ತೆ ಅಂತಕ್ಕಂಥ ಕೆಲವು ಮಾತುಗಳನ್ನು ಹೇಳಿದ್ರಿ. ಅಂದರೆ ಈಗ BJP 4.5 ವರ್ಷದಿಂದ ಅಧಿಕಾರದಲ್ಲಿದೆ, ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಅಂತ BJPಯವರು ಹೇಳ್ತಾ ಇದ್ದಾರೆ. ಅಂದರೆ ನೋಟ್ ಬ್ಯಾನ್ಗಳನ್ನು ಮಾಡಿದ್ದೇವೆ, ಭ್ರಷ್ಟಾಚಾರಗಳನ್ನು ನಿಲ್ಲಿಸಿದ್ದೇವೆ, ಮತ್ತು ಇನ್ನೊಂದು GSTಗಳನ್ನು ತಂದಿದ್ದೇವೆ, ಸರ್ಕಾರದ ಒಂದು ಬೊಕ್ಕಸಕ್ಕೆ ಹಣ ಬಂದಿದೆ, ಹೀಗೆ ಮುಂತಾದ ರೀತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಲ್ಲ ಒಂದು ಅಭಿವೃದ್ಧಿ ಮಾಡಿದಾಗ 50-50 ಬರಬಾರ್ದಲ್ಲ, 75-25 ಬರಬೇಕಾದ್ರೆ. ಅಂದರೆ ನೀವು ಮಾತಾಡುವಾಗ ನೋಡುವಾಗ ಒಂದು ರೀತಿಯಲ್ಲಿ ವಿರೋಧ ಪಕ್ಷದವರು ಕೂತು ಮಾತಾಡಿದಾಗ ಆಗಿದೆ BJPಯವರಿಗೆ. ಯಾಕೆ ಗೊತ್ತಾ, ನೀವು ಇವಾಗ ಯಾಕೆ ಕೇಳಿದ್ರೆ, ಈಗ ಚುನಾವಣೆ ನಡೀತಾ ಇರುವಂತಹದ್ದು 5 ರಾಜ್ಯಗಳ ಒಳಗೆ. ನೀವು ತಗೊಂಡ ಸೋಲು ಗೆಲುವು ಪ್ರಶ್ನೆ ಕೇಂದ್ರ ಸರ್ಕಾರದ್ದು. ನೀವು ಹೇಳುವ ಪ್ರಕಾರ ಕೇಂದ್ರದ ವೈಫಲ್ಯವೇ ಅಥವಾ ಗೆಲುವೆ ರಾಜ್ಯದ ಚುನಾವಣೆ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತೆ
ಬರುವುದಲ್ಲ ಅಂತ ಅರ್ಥ ಅಲ್ಲ. ಆದರೆ ಅದನ್ನೇ ಒಂದು ಇಶ್ಯೂ ಆಗಿ ತಗೊಳ್ಳೋದು ಸರಿಯಲ್ಲ. ಯಾಕೆ ಕೇಳಿದರೆ ಮುಂದೆ 2019ಕ್ಕೆ ಬರುವಾಗ ಕೇಂದ್ರ ಸರ್ಕಾರದ ವೈಫಲ್ಯ ಇರ್ಬೋದು, ನೀವು ಹೇಳೋದು ನೋಟ್ ಬ್ಯಾನ್ ಇರ್ಬೋದು, ಇನ್ನಿತರ ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧಗಳು ಬೇರೆ ಬೇರೆ ವಿಚಾರಗಳು ತಗೊಳ್ಬೋದು. ಆದರೆ ಇಲ್ಲಿ 5 ರಾಜ್ಯಗಳ ಚುನಾವಣೆಯಲ್ಲಿ ನೇರವಾಗಿ ನಾವು ತಗೊಳ್ಬೇಕಾದ್ದು ನನ್ನ ಪ್ರಕಾರ ಚರ್ಚೆಗೆ ಆ ರಾಜ್ಯಗಳ ಒಂದು ಇನ್ಕಂಬೆನ್ಸಿ ಅಥವಾ ಇನ್ಕಂಬೆನ್ಸಿ, ಆಡಳಿತ ಪರ ಆಡಳಿತ ವಿರೋಧ ಎಷ್ಟು ಮಟ್ಟಿಗೆ ಆಯಾ ಪಕ್ಷಗಳಿಗೆ ಅಲ್ಲಿ ಹೊಡೆತ ಕೊಡುತ್ತೆ. ಇವತ್ತು ನಾನು ಹೇಳಬೇಕಾಗತ್ತೆ, ನೀವು ಹೇಳಿದ ಪ್ರಶ್ನೆಗೆ ನಾನು ನೇರವಾಗಿ ಉತ್ತರ ಕೊಡ್ತೇನೆ. ಒಂದು ವೇಳೆ ಬಿಜೆಪಿಯ ಪ್ರಮುಖ ರಾಜ್ಯಗಳಲ್ಲಿ, ಅದು ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಅಥವಾ ಬೇರೆ 3-4 ರಾಜ್ಯಗಳು ಇರ್ಬೋದು, ಅಲ್ಲಿ ಬಿಜೆಪಿ ಸೋಲ್ತದೆ ಅಂತ ಬಂದರೆ, ಪ್ರಶ್ನೆ ಬಂದರೆ ಅದಕ್ಕೆ ಕಾರಣ ಯಾರು ಕೇಳಿದರೆ ಬರೀ ಕೇಂದ್ರ ಸರ್ಕಾರ ಅಲ್ಲ. ಅಲ್ಲಿ ಇದಾಗಲೇ 5 ಟರ್ಮ್ಗಳಲ್ಲಿ ಅವಧಿಗಳಲ್ಲಿ ಅಲ್ಲಿನ ಸರ್ಕಾರ ಬಿಜೆಪಿ ಇದೆ. ಆ ಸ್ಥಳೀಯ ಆಡಳಿತಗಳ ವೈಫಲ್ಯ ಏನಿದೆ ನೋಡಿ, ಮುಖ್ಯಮಂತ್ರಿಗಳ ವೈಫಲ್ಯ ಇರ್ಬೋದು, ಸ್ಥಳೀಯ ಅಭ್ಯರ್ಥಿಗಳ ವೈಫಲ್ಯಗಳಿರ್ಬೋದು, MLAಗಳ ಒಂದು ವೈಫಲ್ಯ ಇರ್ಬೋದು, ಇದೆಲ್ಲವೂ ಕೂಡ ಆ ಚುನಾವಣೆ ಮೇಲೆ ಪ್ರಭಾವ ಬೀರುತ್ತೆ ಖಂಡಿತ. ಇನ್ನೊಂದು ವಿಚಾರ ನಾನು ಹೇಳಬೇಕಾಗತ್ತೆ. ಯಾಕೆ ಕೇಳಿದರೆ ಅದು ರಾಜಸ್ಥಾನದಲ್ಲಿ ಇರ್ಬೋದು, ಮಧ್ಯಪ್ರದೇಶಕ್ಕಿಂತ ರಾಜಸ್ಥಾನ, ಒಂದು ಬಾರಿ ಬಂದವರು ಇನ್ನೊಮ್ಮೆ ಬಾರಿ ಅವರು ಆಯ್ಕೆ ಮಾಡೋಲ್ಲ. ಏನಕ್ಕೆ ಹೇಳಿದರೆ ಎಲ್ಲೊಂದು ರೀತಿ ನಮ್ಗೆ ಹೊಸ ಸ್ಥಾನ ಬೇಕು, ಹೊಸ ಸರ್ಕಾರ ಬೇಕನ್ನುವ ಟ್ರೆಂಡ್ ಇರ್ತದೆ. ಆದರೆ ಈ ಬಾರಿ ಬಿಜೆಪಿ ಹೇಳ್ತಾರೆ ಇಲ್ಲ, ನಮ್ಗೆ ಈ ಬಾರಿ ಒಂದು ಅವಕಾಶ ಕೊಡಿ, ನಾವು ತಪ್ಪು ಮಾಡಿದರೆ ನಾವು ಸುಧಾರಿಸ್ಕೊಳ್ತೇವೆ, ಹಾಗೇನು ಕೇಂದ್ರದಲ್ಲಿ ನಮ್ಮ ಸರ್ಕಾರವೇ ಇದೆ, ರಾಜ್ಯದಲ್ಲಿ ನಮ್ಮದೇ ಒಂದು ಸರ್ಕಾರ ಬಂದರೆ ನಮಗೆ ನಿಮ್ಮ ಅಭಿವೃದ್ಧಿಗೆ ಸುಲಭ ಆಗುತ್ತೆ. ಈ ರೀತಿಯಲ್ಲಿ ಒಂದು ರೀತಿ ಜನರ ಮನಸ್ಸನ್ನು ಓಲೈಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಆದರೆ ಇನ್ನೊಂದು ನಾನು ಸ್ವಲ್ಪ ಮಾತಾಡಬೇಕಾಗತ್ತೆ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಈ 5 ರಾಜ್ಯಗಳ ಚುನಾವಣೆಯನ್ನು ಆಯಾ ಮುಖ್ಯಮಂತ್ರಿಗಳಷ್ಟು ಸವಾಲಾಗಿ ಸ್ವೀಕರಿಸಲಿಲ್ಲ ನೋಡಿ. ಎಲ್ಲ ಹೊರೆ ಏನಿದೆ, ಹೊಣೆಗಾರಿಕೆಯನ್ನು ಅಲ್ಲಿ ಕೇಂದ್ರದ ಮೇಲೆ, ಕೇಂದ್ರ ಅಂತ ಹೇಳಿದ್ರೆ ಬಿಜೆಪಿ ಅನ್ನೋದಕ್ಕಿಂತ ಮೋದಿಯವರ ಮೇಲೆ, ಅಮಿತ್ ಶಾ ಅವರ ಮೇಲೆ ಹೇರಿಬಿಟ್ಟಿದ್ದಾರೆ. ಮತ್ತೆ ಇನ್ನೊಂದೇನು ಅಂದ್ರೆ, ಸೋತ್ರು ಕೂಡ ಮೋದಿಯವರು ಅಮಿತ್ ಶಾವೇ ಕಾರಣ, ಗೆದ್ರು ಕೂಡ ಮೋದಿಯವರೇ ಅಮಿತ್ ಶಾವೇ ಕಾರಣ ಅಂತಕ್ಕಂಥ ಮಾತುಗಳು ಕೇಳಿಬರುತ್ತೆ. ಖಂಡಿತ ಅದು ಯಾರು ಕೇಳಿದ್ರೆ, ಇಲ್ಲಿ ಏನ ವಿರೋಧ ಪಕ್ಷದವರು ಇವತ್ತು ಅದು ಕಾಂಗ್ರೆಸ್ ಇರ್ಬೋದು, ಇನ್ನಿತರ ಪಕ್ಷಗಳು ಯಾವುದೇ ಇರ್ಬೋದು, ನೇರವಾಗಿ ಟಾರ್ಗೆಟ್ ಮಾಡುವುದು ಮೋದಿಯವರ ಮೇಲೆ. ಯಾಕೆ ಕೇಳಿದ್ರೆ, ನೀವು ಈ ಚುನಾವಣೆಯನ್ನು ಒಂದು ಸವಾಲಾಗಿ ತಗೊಂಡಿದ್ದೀರಿ, ಹಲವಾರು ರ್ಯಾಲಿಗಳನ್ನು ತಗೊಂಡಿದ್ದೀರಿ, ಜನರನ್ನು ಅಷ್ಟು ಭಾಷಣ ಮಾಡಿದ್ದೀರಿ, ಏನು ನಿಮ್ಮ ಶಕ್ತಿ ತೋರಿಸಿದ್ದೀರಿ ಅಥವಾ ನಿಮ್ಮ ಪಕ್ಷದ ಒಳಗಿನ ದುಸ್ಥಿತಿನ ಹೇಗೆ ಸುಧಾರಿಸಿದ್ದೀರಿ? ಇದು ಖಂಡಿತವಾಗಿ ನೀವು ಹೇಳಿದಾಗೆ ಒಂದು ವೇಳೆ ಬಿಜೆಪಿ ಸೋಲ್ತು ಅಂತ ಹೇಳಿದರೆ ಅದು ನೇರವಾಗಿ ಅದು ಮೋದಿಯವರ ಮೇಲೆ ಆ ಒಂದು ಆಪಾದನೆಯನ್ನು ಹೊರಿಸ್ತಾರೆ, ಅಥವಾ ಸೋಲಿನ ಹೊರೆಯನ್ನು ಹೊರಿಸುವಂಥ ಹೊಣೆಗಾರಿಕೆ ನಿಮ್ಮ ವಿರೋಧ ಪಕ್ಷಗಳು ತೋರಿಸುತ್ತೆ ಖಂಡಿತವಾಗಿ. ಅದೇ ಅನಿವಾರ್ಯವಾಗಿ ಒಪ್ಪಿಕೊಳ್ಳಲೇಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗಬಹುದು ಖಂಡಿತವಾಗಿ. ಯಾಕೆ ಕೇಳಿದ್ರೆ ಅಲ್ಲಿ ನಾನು ಒಪ್ಪಿಕೊಳ್ಳೇಬಾರ್ದಂತಲ್ಲ, ಈಗ ಮೋದಿಯವರೇ ಒಳಗ್ತಾನೆ ಇರ್ತದೆ, ಗೆಲ್ಲಲೇಬೇಕು, ಗೆದ್ದಾಗ ಹೇಗೆ ಅವರು ಖುಷಿ ಪಡ್ತಾರೋ ಸೋತಾವು ಕೂಡ ಅಷ್ಟೇ ಬಿಸಿ ಪಡಬೇಕಾಗತ್ತೆ. ಯಾಕೆ ಕೇಳಿದ್ರೆ ಸೋಲು ಪೂರ್ತಿ ನನಗೆ ನಿಮಗೆ, ಗೆಲುವು ನನಗೆ ಅಂತ ಸ್ವೀಕರಿಸಲಿಕ್ಕೆ ಆಗೋಲ್ಲ. ಅವರು ಮಾನಸಿಕವಾಗಿ ಸಿದ್ಧರಾಗಿರ್ಬೇಕಾಗತ್ತೆ. ಸೋಲ್ತಂದ ಅರ್ಥ ಅಲ್ಲ, ಅದಕ್ಕೂ ಸಿದ್ಧರಾಗಿರಬೇಕು, ಅಥವಾ ಸಂತಸದ ಕ್ಷಣಕ್ಕೂ ಸಿದ್ಧರಾಗಿರ್ಬೇಕಾಗತ್ತೆ. ಯಾಕೆ ಕೇಳಿದ್ರೆ ಒಮ್ಮೆಲೆ ನಾನು ಇದಕ್ಕೆ ಜವಾಬ್ದಾರನಲ್ಲ ಹೇಳಲಿಕ್ಕೆ ಆಗೋದು. ಯಾಕೆ ಒಂದು 5 ರಾಜ್ಯಗಳ ಚುನಾವಣೆ ಜವಾಬ್ದಾರಿನ ಅವರು ಕೂಡ ತಗೊಂಡಿದ್ದಾರೆ, ಒಂದು ಸವಾಲಾಗಿ ಸ್ವೀಕರಿಸಿದ್ದಾರೆ. ಇನ್ನೊಂದು ಚುನಾವಣೆ ಬಂತಲ್ಲ, ಚುನಾವಣೆಯ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಹೋಗ್ತೇನೆ. ಸರಿ, ಈಗ ಉಳಿದಂತೆ ಈ ಒಂದು ಪಂಚರಾಜ್ಯಗಳ ಒಂದು ಫಲಿತಾಂಶವನ್ನು ಬಿಟ್ಟು ಮಾತಾಡೋದಾದ್ರೆ, ಕಳೆದ ಒಂದು ಲೋಕಸಭಾ ಚುನಾವಣೆದು ಕೂಡ ಈಗ ಮುಂದಿನ ಲೋಕಸಭಾ ಚುನಾವಣೆಗೆ ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ನೋಟ್ ಬ್ಯಾನ್ ಆಯ್ತು, GST ಅದೆಲ್ಲ ಒಂದು ಕಡೆ ಆದ್ರೆ, ಕಪ್ಪು ಹಣವನ್ನ ತರ್ತೇನೆ, 15 ಲಕ್ಷ ಬರುತ್ತೆ ಅಂತೆಲ್ಲ ಮಾತಾಡಿದ್ರು. ಮತ್ತೆ ಇನ್ನೊಂದು ರಾಮ ಮಂದಿರವನ್ನ ಕಟ್ತೇನೆ ಅಂತೆಲ್ಲ ಮಾತಾಡಿದ್ರು. ಆದ್ರೆ ಅವೆರಡು ಕೂಡ ಆಗ್ಲಿಲ್ಲ. ಅದೊಂದು ದೊಡ್ಡ ವೈಫಲ್ಯ ಅಂತ ಅನಿಸ್ತಾ ಇಲ್ವಾ? ಅದು ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ನೋಡ್ತಾ ಹೋದ್ರೆ ಬಿಜೆಪಿ ಅವರಿಗೆ ಕಂಟಕ ಆಗೋದಿಲ್ವಾ? ಇಲ್ಲ, ಯಾಕೆ ಕೇಳಿದ್ರೆ ನೀವು ಹೇಳಿದಾಗೆ ನೋಟ್ ಬ್ಯಾನ್ ಇರ್ಬೋದು, ಅಥವಾ ನಿಮ್ಮ ಈ ಒಂದು GST ಅಂತ ಕಾನೂನುಗಳಿರ್ಬೋದು, ಅಥವಾ ರಾಮ ಮಂದಿರ ಮತ್ತು ಬೇರೆ ಮತ್ತೆ ತಗೊಳ್ಳೋಣ. ಯಾಕೆ ಹೇಳಿ ಪ್ರಮುಖವಾಗಿ 2014ರ ಚುನಾವಣೆ ನಂತರ, ಲೋಕಸಭಾ ಚುನಾವಣೆ ನಂತರದಲ್ಲಿ 1-2 ವರ್ಷಗಳ ನಂತರದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ಒಂದು ನಿರ್ದಿಷ್ಟವಾದ ಒಂದು ನಿರ್ಧಾರ ಅಂತ ಹೇಳಿದರೆ ನೋಟ್ ಬ್ಯಾನ್ ಇರ್ಬೋದು, GSTಗಳು. ಆದರೆ ಆ GST ಮತ್ತು ನೋಟ್ ಬ್ಯಾನ್ ಆದ ನಂತರ ಹಲವಾರು ಚುನಾವಣೆಗೆ ಆಗಿದೆ. ನಿಮ್ಗೆ ಗೊತ್ತೆ, ಗುಜರಾತ್ ಆಗಿದೆ, ಉತ್ತರ ಪ್ರದೇಶದಲ್ಲಿ ಕೂಡ ಆಗಿದೆ. ಆ ಯಾವ ಒಂದು ಸ್ಥಳೀಯ ಆದ ರಾಜ್ಯ ಮಟ್ಟದ ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲು ಬರಲಿಲ್ಲ. ಗೆಲುವಿನ ನಂತರ ಗೆಲುವೇ ಬರ್ತಾ ಹೋಯಿತು. ಎಕ್ಸೆಪ್ಟ್ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿನ ಮಾರ್ಜಿನಲ್ಲಿ ಸೋತು ಬಿಟ್ಟರೆ, ಹೆಚ್ಚಿನ ರಾಜ್ಯಗಳಲ್ಲಿ ಏನಾಯಿತು, ಬಿಜೆಪಿಗೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಒಂದು ಸಪೋರ್ಟಿವ್ ಆಗಿ ನಿಂತ ಫಲಿತಾಂಶ ನಾವು ಕಾಣ್ತಾ ಹೋಗ್ತೇವೆ. ಆದ ಕಾರಣ ನನಗನ್ಸುತ್ತೆ ಈ ಬಾರಿ ಲೋಕಸಭೆ ಚುನಾವಣೆಗಾಗಲಿ ಅಥವಾ ರಾಜ್ಯಗಳ ಚುನಾವಣೆಯಲ್ಲಿ ಈ GST ಅಥವಾ ನಿಮ್ಮ ಈ ಒಂದು ನೋಟ್ ಬ್ಯಾನ್ ಏನಿದೆ ಅದು ನೇರವಾಗಿ ಪ್ರಭಾವ ಬೀರೋಲ್ಲ. ಪ್ರಭಾವ ಬೀರುವಂತಹದ್ದು ಸ್ಥಳೀಯ ವಿಚಾರಗಳು ಖಂಡಿತವಾಗಿ. ಮತ್ತೆ ಇನ್ನೊಂದೇನಾದ್ರು ಕಪ್ಪು ಹಣವನ್ನ ತರ್ತೇನೆ, 15 ಲಕ್ಷವನ್ನ ಹಾಕ್ತೇನೆ, ರಾಮ ಮಂದಿರವನ್ನ ಮಾಡ್ತೇನೆ, ನೋಡಿ ಕ್ಲೀನ್ ಗಂಗಾವನ್ನ ಮಾಡ್ತೇನೆ. ಸರಿ, ನೀವು ಹೇಳ್ತೇನೆ ಕಪ್ಪು ಹಣವನ್ನು ತರ್ತೇನೆ ಅಂತ ಹೇಳಿದ್ರೆ ತರ್ತೇನೆ ಅಂತ ಒಂದು ರಾತ್ರಿ ಬೆಳಗಾಗೂ ತರ್ಲಿಕ್ಕೆ ಆಗುದಿಲ್ಲ. ನಾನು ಮೋದಿ ಪರವಾಗಿ ಮಾತಾಡ್ತೇನೆ ಅಂತ ಇಟ್ಕೊಳ್ಬೇಡಿ. ಯಾಕೆ ಕೇಳಿದ್ರೆ ಸಾರ್ವಜನಿಕರಿಂದ ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ನಾನು ರಮೇಶ್ ಕಾಂಚನ್ ಅಂತ ಹೇಳಿ.
ಹಾ ಎಸ್ ಹೇಳಿ ಸರ್. ಸುರೇಂದ್ರ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಸರ್. ಹಲೋ ಹಲೋ ಹೇಳಿ ಹೇಳಿ ಕೇಳ್ತಾ ಇದೆ. ಮಾತಾಡಿ. ನಮಸ್ಕಾರ ಶೆಟ್ರೆ. ಮಾತಾಡಿ, ಗೊತ್ತಾಯ್ತು ಸರ್, ಹೇಳಿ. ಈಗ ಈ ಪಂಚ ರಾಜ್ಯ ಚುನಾವಣೆ ಬಗ್ಗೆ ಡಿಸ್ಕಸ್ ಆಗ್ತಾ ಇದೆ. ಹೌದು ಸರ್. ಯಾಕೆ ಈ ರೀತಿ ಬಿಜೆಪಿಗೆ ಹೊಡೆತ ಬೀಳ್ತಾ ಇದೆ ಅಂತ ಈ ಬಗ್ಗೆ ಡಿಸ್ಕಸ್ ಆಗ್ತದೆ. ನಾನು ಟಿವಿಯಲ್ಲಿ ನೋಡ್ತಾ ಇದ್ದೇನೆ. ಓಕೆ ಸರ್. ಪ್ರಾಯಶಃ ಇದಕ್ಕೆ ನರೇಂದ್ರ ಮೋದಿ ಅವರು ಚುನಾವಣೆಯ ಸಂದರ್ಭದಲ್ಲಿ ಜನರಿಗೆ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಆಶ್ವಾಸನೆ ಈಡೇರಿಸುವಲ್ಲಿ ಅವರು ವಿಫಲ ಆಗಿದ್ದಾರೆ. ಒಂದು. ಇನ್ನೊಂದು ಬಹಳಷ್ಟು ಹೊಡೆತ ಏನಂತ ಹೇಳಿದ್ರೆ 5 ವರ್ಷ ಸರ್ಕಾರ ಮಾಡುವ ಹಂತದಲ್ಲಿದ್ದಾರೆ, ಮಾಡ್ಲಿಲ್ಲ. ಈಗ ಇವ್ರಿಗೆ ನೆನಪಾಗ್ತದೆ ರಾಮ ಮಂದಿರದ್ದು. ಯಾಕೆ 2 ವರ್ಷ ಹಿಂದೆ ಆ ವಿಚಾರವನ್ನು ಕೈ ಎತ್ಕೊಂಡು ಅದ ಕೆಲಸಕ್ಕೆ ರಾಮ ಮಂದಿರ ಮಾಡುವಕ್ಕೆ ಮುಂದೆ ಬರ್ತಿದ್ರೆ ಪ್ರಾಯಶಃ 100% ಇವರಿಗೆ ಬಹುಮತ ಸಿಕ್ತಿತ್ತ ಏನ. ಆದ್ರೆ ಈಗ ಕೊನೆಯ ಹಂತದಲ್ಲಿ ಅಂದ್ರೆ ಇವರ ಅಧಿಕಾರದಲ್ಲಿ ಇವರಿಗೆ ಜನರಿಗೆ ವಿಶ್ವಾಸ ಪಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಈಗ ರಾಮ ಮಂದಿರ ವಿಚಾರವನ್ನು ಮುಂದಿಟ್ಕೊಂಡಾದ್ರೂ ಅಧಿಕಾರಿಗೆ ಬರುವ ಎಂಬ ದೃಷ್ಟಿಯಿಂದ ಒಂದು ರೀತಿಯಲ್ಲಿ ಮುಂದೆ ಹೊರಟಿದ್ದಾರೆ. ಜನತೆ ಒಂದು ಸರಿ ಮಂಗ ಮಾಡಬಹುದು, 2 ಸರಿ ಮಂಗ ಮಾಡಬಹುದು, ಅದೇ ಪದೇ ನಮ್ಮ ಜನರನ್ನು ಮಂಗ ಮಾಡ್ಲಿಕ್ಕೆ ಕಷ್ಟ. ಇದರ ಬಗ್ಗೆ ನಾನು ಹೇಳಿಕೆ ಬಯಸ್ತೇನೆ. ಎಸ್ ಧನ್ಯವಾದ ಶೆಟ್ರೆ. ಸರ್ ಸರ್ ಸರಿ, ನಾನು ಸ್ವಲ್ಪ ಮಾತಾಡ್ತೇನೆ ಸರ್. ಸರಿ, ಧನ್ಯವಾದಗಳು ಸರ್. ಖಂಡಿತ. ಯಾಕೆ ಕೇಳಿದ್ರೆ ಒಂದು ಪಕ್ಷವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಿರ್ದಿಷ್ಟವಾಗಿ ಇಟ್ಟುಕೊಂಡು ಅವ್ರು ಮಾತಾಡಿದ್ದಾರೆ. ಹಾಗಂತ ನಾವು ಇಲ್ಲಿ ಕೂತು ನಾವಿಬ್ಬರು ಕೂಡ ಒಂದು ಬಿಜೆಪಿ ಅಥವಾ ಕಾಂಗ್ರೆಸ್ ಪಕ್ಷದವರು ಅಲ್ಲ. ಆಗು ಹೋಗ್ತಾ ಇದ್ದೇನಿದೆ ಪಕ್ಷಗಳ ಸಾಫಲ್ಯ ವೈಫಲ್ಯಗಳನ್ನು ನಮ್ಮ ವೀಕ್ಷಕರ ಮುಂದೆ ಇಡಬೇಕಾದ್ದು ನಮ್ಮ ಕರ್ತವ್ಯ ಕೂಡ. ಆದ್ರೆ ಕಾಂಚನ್ ಹೇಳಿದ್ರು, ನಾವು ಒಪ್ಕೊಳ್ತೇನೆ. ಯಾಕೆ ಕೇಳಿದ್ರೆ ಅವರ ಪಕ್ಷದ ದೃಷ್ಟಿಯಿಂದಲೂ ಅವರ ಒಂದು ದೃಷ್ಟಿಕೋನದಿಂದ ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯವನ್ನು ಗುರುತಿಸಿದ್ದಾರೆ. ಹಾಗಂತ ನಾನು 100ಕ್ಕೆ 100 ಕೇಂದ್ರ ಸರ್ಕಾರ ಸಕ್ಸಸ್ ಆಗಿದೆ ಅಂತ ಕೂಡ ಹೇಳಲಿಕ್ಕೆ ಆಗೋಲ್ಲ. ಅವ್ರು ಹೇಳಿದಾಗೆ ಈಗ ಇತ್ತೀಚೆಗೆ ರಾಮ ಮಂದಿರ ವಿಚಾರಗಳನ್ನು ಕೂಡ ಪಕ್ಷಗಳು ತಗೊಳ್ತಾ ಇದೆ. ಅದ್ರ ಬಗ್ಗೆ ಹಲವಾರು ಚರ್ಚೆಗಳು ಇವತ್ತು ನಡೀತಾ ಇದೆ. ಆದರೆ ಒಂದು ಅವ್ರು ಹೇಳಿದರು, ಇದಾಗಲೇ ಅವರು ಒಂದು ಫಲಿತಾಂಶ ಬಂದ ಹಾಗೆ ಮಾತಾಡಿದರು. ಏನು ಕೇಳಿದರೆ ಪಂಚರಾಜ್ಯದಲ್ಲಿ ಬಿಜೆಪಿ ಸೋತು ಹೋಯಿತು, ಕಾಂಗ್ರೆಸ್ ಗೆದ್ದು ಬಂತು. ನನಗಂತ ಇನ್ನೂ ಫಲಿತಾಂಶ ಬರಲಿಲ್ಲ. ಯಾಕೆ ಕೇಳಿದರೆ ಫಲಿತಾಂಶ ಈ ಕಡೆ ಬರ್ಬೋದು, ಆ ಕಡೆ ಹೋಗ್ಬೋದು. ಆ ಮಾತನ್ನು ಯಾವಾಗ ನಾವು ಹೇಳಬೇಕಾಗತ್ತೆ ಕೇಳಿದರೆ, ಪಂಚರಾಜ್ಯ ಚುನಾವಣೆ ಬಂದ ನಂತರದಲ್ಲಿ ಒಂದು ವೇಳೆ ಬಿಜೆಪಿ ವೈಫಲ್ಯ ಬಂದರೆ ಅವ್ರು ಹೇಳುವುದು ಒಂದು ರೀತಿಯಲ್ಲಿ ಮನದಟ್ಟಾಗ್ಬೋದು. ಆದರೆ ಇನ್ನೂ ಫಲಿತಾಂಶ ಬರಲಿಲ್ಲ. ಕಾಂಗ್ರೆಸ್ ಅಥವಾ ಬಿಜೆಪಿ ಯಾವುದು ಸೋಲು ಗೆಲುವು ಇನ್ನೂ ಲೆಕ್ಕ ಹಾಕಲಿಲ್ಲ. ಇದಾಗಲೇ ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ನಾವು ಇಲ್ಲಿ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮತ್ತೆ ಚುನಾವಣೆ ಬಂದ ನಂತರ ಅಥವಾ ರಾತ್ರಿ 11ನೇ ತಾರೀಕು ರಾತ್ರಿ ಕೂತ್ಕೊಂಡು ನಾವು ಇದನ್ನು ಮಾತಾಡ್ಬೋದು. ಏನೇ ಇರಲಿ, ಅವ್ರು ಹೇಳಿದಾಗೆ ಅವರು ಒಂದು ಪಕ್ಷ ದೃಷ್ಟಿಯಿಂದ ಮೋದಿಯವರ ಏನು ಭರವಸೆ ಏನಿದೆ ಅದು ಕಾರ್ಯಗತ ಆಗಲಿಲ್ಲ. ಜನರು ಮತ್ತೆ ಜನರನ್ನು ಮಂಗ ಮಾಡಲಿಕ್ಕೆ ಆಗೋದಿಲ್ಲ. ಅದು ಖಂಡಿತ ಯಾರೇ ಇರ್ಬೋದು, ಇರೆಸ್ಪೆಕ್ಟಿವ್ ಪಾರ್ಟಿ. ಯಾಕೆ ಕೇಳಿದರೆ ಹೇಳಿದ್ದನ್ನು ಮಾಡಿ ತೋರಿಸಬೇಕಾಗತ್ತೆ. ಆಗ ಮಾತ್ರ ಜನ ನಮ್ಗೆ ಹತ್ತಿರ ಆಗ್ತಾರೆ ಅನ್ನೋದು ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಖಂಡಿತ ಒಪ್ಕೊಳ್ಳೋಣ. ಮತ್ತದೇ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಮಾತುಗಳು ಕೇಳಿ ಬರುತ್ತೆ, ಅದಕ್ಕಿಂತ ಮುಂಚೆ ಕೇಳಿ ಬರೋದಿಲ್ಲ. ಯಾಕೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನರ ಭಾವನೆಗಳನ್ನ ಒಳಗೆ ತಗೊಳ್ಬೇಕು ಅಂತ ಮಾತುಗಳು ಕೇಳಿ ಬರುತ್ತೆ, ಅಂತ ಯೋಜನೆಗಳ ಕುರಿತಾಗಿ ಆಗ್ರಹಗಳು ಕೇಳಿ ಬರುತ್ತೆ, ಮತ್ತು ಇಂಥ ಕುರಿತಾಗಿ ಭಾಷಣಗಳು ಕೂಡ ಕೇಳಿ ಬರುತ್ತೆ. ಯಾಕೆ ಅಂತ ಅವರವರು ಅಂದ್ರೆ ಇವತ್ತು ನಾವು ಇರೆಸ್ಪೆಕ್ಟಿವ್ ಪಾರ್ಟಿ, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಯಾವುದೇ ಇರ್ಬೋದು, ಪ್ರತಿ ಪಕ್ಷಗಳು ಏನ್ ಮಾಡ್ತಿದ್ದೋ ಕೇಳಿದ್ರೆ ಚುನಾವಣೆ ಬಂದಾಗ ಅವರಿಗೆ ಹತ್ತಿರವಾದ ಒಂದು ಇಶ್ಯೂ ತಗೊಳ್ತವೆ, ಅದು ಅವರಿಗೆ ವಿರುದ್ಧವಾದ ಇನ್ನೊಂದು ವಿಚಾರ ತಗೊಳ್ತವೆ. ಉದಾಹರಣೆಗೆ ರಾಮ ಮಂದಿರ ಇರಬಹುದು, ಅಥವಾ ಇವತ್ತು ನಮ್ಮ ಕೇರಳದಲ್ಲಾದಂಥ ಶಬರಿಮಲೆ ಅಂತ ವಿಚಾರಗಳಿರ್ಬೋದು, ಅಥವಾ ಮೀಸಲಾತಿ, ತೆಲಂಗಾಣದಲ್ಲಿ ಮುಸ್ಲಿಮರಿಗೆ ನಾವು ಮೀಸಲಾತಿ ಕೊಡ್ತೀವಿ ಅನ್ನುವಂಥದ್ದು, ಮಹಾರಾಷ್ಟ್ರದಲ್ಲಿ ನಾವು ಇನ್ನಿಷ್ಟು ಮೀಸಲಾತಿಗಳನ್ನು ಕೊಡ್ತೀವಿ ಅಂತ ಮರಾಠರಿಗೆ ಕೊಡ್ತೀವಿ ಅಂತ. ಅಂದ್ರೆ ಇದೆಲ್ಲ ಕೂಡ ಏನಾಗುತ್ತೆ ಗೊತ್ತುಂಟ, ಜನರನ್ನು ಮತದಾರನ್ನು ಓಲೈಸುವ ತಂತ್ರಗಳು ಇದು. ಪ್ರತಿ ಪಕ್ಷಗಳು ಹಾಗೆ, ಇರೆಸ್ಪೆಕ್ಟಿವ್ ಪಾರ್ಟಿ ಆಟೆಲಿಯೋ ಎಲ್ಲರೂ ಕೂಡ ಹೇಗೆ ಮತದಾರರನ್ನು ನಾವು ಓಲೈಸಬಹುದು ಅಥವಾ ಮಂಗ ಮಾಡಬಹುದು ಅಥವಾ ಈ ರೀತಿಯ ತೇಪೆ ಹಾಕಬಹುದು ಅನ್ನೋ ಕೆಲಸವನ್ನು ಮಾಡ್ತಾ ಹೋಗ್ತದೆ. ಅದು ಮತ್ತೆ ಕಾರ್ಯಗತ ಮಾಡ್ಲಿಕ್ಕೆ ಆಗುತ್ತೋ ಇರುವುದೋ ಬೇರೆ. ಹಾಗಂತ ಇದು ಮಾಡಬಾರ್ದು. ಯಾಕೆ ಯಾವಾಗಲೂ ಜನರನ್ನು ಬ್ಲಫ್ ಮಾಡಬಾರ್ದು. ಅವ್ರು ಯಾವುದು ಕಾರ್ಯಗತ ಮಾಡ್ಲಿಕ್ಕೆ ಆಗತ್ತೆ, ಜನ ಒಪ್ಕೊಳ್ತಾರೆ, ಅದನ್ನು ಮಾಡಬೇಕು. ಬರೇ ಭಾವನಾತ್ಮಕವಾದ ವಿಚಾರಗಳನ್ನು, ದೇವರು, ದಿಂಡರು, ಜಾತಿ, ಧರ್ಮವನ್ನು ಇಟ್ಕೊಂಡು ಮತವನ್ನು ಕ್ಯಾಪ್ಚರ್ ಮಾಡುವಂತಹದ್ದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ವೈಯಕ್ತಿಕವಾದ ಅನುಭವ ಕೂಡ ಅಥವಾ ಅನಿಸಿಕೆ ಕೂಡ. ಅದೇ, ಒಂದು ಪಕ್ಷ ಮಂದಿರಗಳ ಪರ ಹೋಗುತ್ತೆ, ಇನ್ನೊಂದು ಪಕ್ಷ ಮಸೀದಿಗಳ ಪರ ಹೋಗುತ್ತೆ, ಇನ್ನು ಮತ್ತೊಂದು ಪಕ್ಷ ಮತ್ತೊಂದು ಸಮುದಾಯದ ಪರ ಹೋಗ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ಚುನಾವಣೆ ದೃಷ್ಟಿಯಲ್ಲಿ ಮಾತ್ರ ಎಲ್ಲ ಒಂದು ಯೋಜನೆಗಳಿರುತ್ತೆ. ಮತ್ತೆ ಎಷ್ಟೋ ಒಂದು ಯೋಜನೆಗಳು ರಾಜಕೀಯದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಆಗುತ್ತೆ, ಚುನಾವಣಾ ಸಂದರ್ಭದಲ್ಲಿ ಮಾತ್ರ ನಡೆಯುತ್ತೆ.
ಮತ್ತೆ ಆಮೇಲೆ ಇದ್ಯಾವುದು ಕೂಡ ಕಾಣೋದಿಲ್ಲ ಅಂತಕ್ಕಂಥ ಮಾತುಗಳು ಈಗಿನ ರಾಜಕೀಯ ವಲಯದಲ್ಲಿ, ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇರ್ತದೆ. ಅದಕ್ಕೆ ಜನರಿಗೆ ಭ್ರಮನಿರಸನಾದ್ದು ಹಾಗೇನೆ. ಯಾಕೆ ಕೇಳಿದ್ರೆ ಈ ಚುನಾವಣೆ ಬಂತು, ರಾಮ ಮಂದಿರ ವಿಚಾರ ಬಂತು, ಚುನಾವಣೆ ಬಂತು, ಧರ್ಮದ ವಿಚಾರ ಬಂತು, ಚುನಾವಣೆ ಬಂತು, ಮೀಸಲಾತಿ ಬಂತು, ಮತ್ತೆ ಇಲ್ಲ ಅದ್ರ ಬಗ್ಗೆ ಮಾತಾಡೋಲ್ಲ. ಅಂದ್ರೆ ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡೋಲ್ಲ. ಅದು ಬೇಕು. ನಾನು ಯಾಕೆ ಕೇಳಿದ್ರೆ ಯಾವುದೇ ಸರ್ಕಾರ ಇರಲಿ, ಮೊದಲು ಮಾತಾಡಬೇಕಾದ್ದು ಜನರ ಸಮಸ್ಯೆಗಳ ಬಗ್ಗೆ, ಅವರ ಅಭಿವೃದ್ಧಿ ಬಗ್ಗೆ ಸ್ಪಂದಿಸಬೇಕು. ಆಗ ಮತ್ತೆ ನೀವು ಯಾವ ಕಾಯಿನನ್ನು ಯೂಸ್ ಮಾಡಬೇಕಾಗಿಲ್ಲ. ಇವತ್ತು ಯಾಕೆ ಈ ಕಾಯಿನನ್ನು ನಾವು ಬಳಸಬೇಕಂತ ಕೇಳಿದರೆ, ಎಲ್ಲೋ ಆಡಳಿತದಲ್ಲಿ ನಾವು ಸೋತ ಕಾರಣ ಈ ಕಾಯಿನ್ಸ್ಗಳು ಅಲ್ವಾ, ಧರ್ಮ ಜಾತಿ ಇದನ್ನು ಬಳಸಬೇಕಾಗುತ್ತೆ. ಈ ಪಾಠ ನಾವು ರಾಜಕೀಯ ಪಕ್ಷಗಳಿಗೆ ಕಲಿಸ್ಬೇಕಾಗತ್ತೆ. ಅಂದರೆ ಯಾರು ಕಲಿಸಬೇಕು ಅಂತ ಒಂದು ಪ್ರಶ್ನೆ. ನಾವು ಪ್ರಬುದ್ಧ ಮತದಾರರು, ಒಬ್ಬ ರಾಜ್ಯಶಾಸ್ತ್ರ ಪಾಠ ಮಾಡುವಂಥ ಅಧ್ಯಾಪಕನ ಹೇಳ್ತೇನೆ, ಇಲ್ಲಿ ಎಚ್ಚೆತ್ಕೊಳ್ಬೇಕಾದ ಯಾರು ಕೇಳಿದರೆ ಮತದಾರನ ಎಚ್ಚೆತ್ಕೊಳ್ಬೇಕಾಗತ್ತೆ ಅಲ್ವಾ. ಯಾವಾಗಲೂ ಕೂಡ ಒಂದು ಒಳ್ಳೆಯ ಪ್ರಜಾಪ್ರಭುತ್ವ ಕಟ್ಟುವಂಥದ್ದು ಯಾರು? ರಾಜಕಾರಣಿಗಳಲ್ಲ, ಮತದಾರರು. ಮತದಾನದ ಮೂಲಕ ಅವರಿಗೆ ನಿಜವಾದ ಪಾಠವನ್ನು ಕಲಿಸ್ತಾರೆ ಖಂಡಿತ. ಈಗ ಗೊತ್ತಾಗಿ ನಾನು ಮಾತಾಡ್ತೇನೆ ಒಂದು ವಿರಾಮದ ಬಳಿಕ. ವೀಕ್ಷಕರೇ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಪಂಚರಾಜ್ಯಗಳಲ್ಲಿ ಏನಾಗುತ್ತೆ, ಅದೇ ರೀತಿಯಲ್ಲಿ ನೆಕ್ಸ್ಟ್ ಮೈತ್ರಿ ಸರ್ಕಾರದಲ್ಲೂ ಕೂಡ ಹಲವಾರು ಗೊಂದಲಗಳಿವೆ. ಅದೆಲ್ಲದರ ವಿಚಾರವಾಗಿ ಮಾತಾಡ್ತೇನೆ. ಮತ್ತು ಅದೇ ರೀತಿಯಲ್ಲಿ ಕಾಂಗ್ರೆಸ್, BJP, JDS ಇವು ಮೂರು ಪಕ್ಷಗಳು ಮತ್ತು ತೃತೀಯ ರಂಗ, ಇದೆಲ್ಲದರ ಕುರಿತಾಗಿ ಮಾತಾಡೋದು ಇನ್ನೂ ಬಾಕಿ ಇದೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಈಗಾಗಲೇ ಚರ್ಚೆಯನ್ನು ಮಾಡ್ತಾ ಇದ್ವಿ, ಲೋಕಸಭೆ ಚುನಾವಣೆಗೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಅದೇ ರೀತಿಯಾಗಿ ಪಂಚ ರಾಜ್ಯಗಳ ಒಂದು ಫೈಟ್ನಲ್ಲಿ ಯಾರಿಗೆ ಗೆಲುವು ದಕ್ಕುತ್ತೆ ಅಂತಕ್ಕಂಥದ್ದು, ಮತ್ತು ಅಭ್ಯರ್ಥಿಗಳ ಹಣೆ ಬರಹ ಯಾವ ರೀತಿ ಬದಲಾಗುತ್ತೆ, ಮತ್ತೆ ಲೋಕಸಭೆ ಚುನಾವಣೆ ವಿಷಯಕ್ಕೆ ಮಾತಾಡ್ತಾ ಇದ್ದೇವೆ. ಮತ್ತೆ ತೃತೀಯ ರಂಗಗಳು, ಮೈತ್ರಿ ಸರ್ಕಾರಗಳು, ಇದೆಲ್ಲ ರಾಜಕೀಯದಲ್ಲಿ ಇದ್ದಿದ್ದೆ. ಎಲ್ಲ ವಿಚಾರಗಳ ಬಗ್ಗೆ ಮತ್ತೆ ಮುಂದೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಸರಿ, ವಿಷಯ ಏನು ಅಂತಂದರೆ, ಈಗಾಗಲೇ ಪಂಚ ರಾಜ್ಯಗಳ ಒಂದು ಚುನಾವಣೆ ನಡೆದಿದೆ. ಈಗಾಗಲೇ ಮಾತಾಡಿದ ಹಾಗೆ ಇಲ್ಲಿ BJP ಗೆದ್ರೆ ಅಥವಾ ಕಾಂಗ್ರೆಸ್ ಗೆದ್ರೆ, BJP ಸೋತ್ರೆ ಅಥವಾ ಕಾಂಗ್ರೆಸ್ ಗೆದ್ರೆ, ಎಲ್ಲದಕ್ಕೂ ಕೂಡ ಫಲಿತಾಂಶ ಉತ್ತರ ಹೇಳಬೇಕು. ಆದರೂ ಕೂಡ ಯಾರೇ ಗೆದ್ದರೂ ಕೂಡ ಲೋಕಸಭೆ ಚುನಾವಣೆ ದೃಷ್ಟಿಯಲ್ಲಿ ಎರಡೂ ಪಕ್ಷಗಳಿಗೂ ಯಾವ ರೀತಿಯಾದ ಒಂದು ಪರಿಣಾಮ ಬೀರುತ್ತೆ? ಖಂಡಿತವಾಗಿ ಇದನ್ನು ನಾವು ಮುಖ್ಯವಾಗಿ ವಿಶ್ಲೇಷಿಸಬೇಕಾಗತ್ತೆ. ಯಾಕೆ ಹೇಳಿದ ಇವತ್ತು ರಾಜಕೀಯ ವಲಯದಲ್ಲಿ ಬಹುಚರ್ಚಿತವಾಗಿ ಒಂದು ವಿಚಾರ. ಒಂದು ವೇಳೆ ಇವತ್ತು BJP 5 ರಾಜ್ಯಗಳಲ್ಲಿ ಕನಿಷ್ಠ ಪಕ್ಷ 3 ರಾಜ್ಯಗಳಲ್ಲಿ ಗೆದ್ದರೆ ಅದು 2019 ಲೋಕಸಭಾ ಚುನಾವಣೆಗೆ ಒಂದು ಧೈರ್ಯದಿಂದ ಮುನ್ನುಗ್ಗಬಹುದು. ಯಾಕೆ ಕೇಳಿದರೆ, ಯಾವುದೇ ಒಂದು ಚುನಾವಣೆ ಎದುರಿಸಬೇಕಾದ್ರೆ, ಒಂದು ಲೋಕಸಭೆ ಚುನಾವಣೆ ಎದುರಿಸುವಾಗ ಆಯಾ ರಾಜ್ಯಗಳಲ್ಲಿ ಅವರದ್ದೇ ಸರ್ಕಾರ ಇದ್ದರೆ ಹೆಚ್ಚು ಬಲ ಬರುತ್ತೆ. ಅದು ಒಂದು ರಾಜಕೀಯ ಬಲ. ಇನ್ನೊಂದು ನೈತಿಕ ಬಲ. ಯಾಕೆ ಕೇಳಿ, ಒಂದು ವೇಳೆ ಆಲ್ರೆಡಿ ನಾವು ಅಧಿಕಾರದಲ್ಲಿ ಇದ್ದುದನ್ನು ಕಳ್ಕೊಂಡು ಮತ್ತೆ ನಾವು ಬರ್ತಾ ಇದ್ದೀವಿ ಅಂದಾಗ ಎಲ್ಲೋ ಒಂದು ರೀತಿ ನಮ್ಮಲ್ಲಿ ವೀಕ್ನೆಸ್ ಇದೆ ಅನ್ನೋದು ಜನರಿಗೆ ಮನದಟ್ಟಾಗಿದೆ. ಜನರು ನಮ್ಮ ಒಪ್ಪುವುದಿಲ್ಲ, ತಿರಸ್ಕರಿಸ್ತಾರೆ ಅನ್ನೋ ಒಂದು ವಾತಾವರಣದಲ್ಲಿ ಸೃಷ್ಟಿಯಾಗುತ್ತೆ. ಇನ್ನೊಂದು ಅಪಾಯ ಅಂತ ಹೇಳಿದರೆ BJPಯವರಿಗೆ, ಇದಾಗಲೇ ಅದು ಏನಕ್ಕೆ ಕೇಳಿದರೆ, ಅಲ್ಲಿ ಅಮಿತ್ ಶಾ ಮತ್ತು ಮೋದಿಯವರೇ ಮುಖ್ಯ ಪ್ರಧಾನ ವೇದಿಕೆಯಲ್ಲಿ ಇದ್ದರು. ಮತ್ತೆ 2019ಕ್ಕೆ ಅದೇ ರಾಜ್ಯಗಳಿಗೆ ಹೋಗಬೇಕಾದ ಯಾರು? ಇದೇ ಮೋದಿ, ಅಮಿತ್ ಶಾ ಬಿಟ್ರೆ ಆದಿತ್ಯನಾಥ್ ಅದು ಬಿಡಿ. ಆವಾಗ ಏನಾಗುತ್ತೆ ಕೇಳಿದರೆ, ಇದೇ ಮುಖವನ್ನು ಮತ್ತೆ ತೋರಿಸ್ಬೇಕಲ್ಲ. ನಾವು ಮೊನ್ನೆ 2018ಕ್ಕೆ ಬಂದು ಓಟ್ ಕೇಳಿದ್ದೇವೆ, ನೀವು ಹಾಕ್ಲಿಲ್ಲ. ಈಗ ಜನ ಸೇರಿದ್ದಾರೆ, ಇವ್ರು ಓಟ್ ಹಾಕ್ತಾರಂತ ಯಾವ ಧೈರ್ಯ ಇದೆ? ಅಂದ್ರೆ ಅಲ್ಲಿ ಆ ಒಂದು ನೆಗೆಟಿವ್ ಇದುಂಟಲ್ಲ ವಾತಾವರಣ ಅನ್ನುವಂಥದ್ದು BJP ಹೊಡೆತಾಗುತ್ತೆ. ಮಾತ್ರ ಅಲ್ಲ, ಅಲ್ಲಿ ಇನ್ನೊಂದು ಹೊಡೆತ ಅಂತ ಹೇಳಿದ್ರೆ, BJPಗೆ ಸೋಲು ಕಂಡಾಗ ಪಕ್ಷದ ಒಳಗೆ ಒಂದು ಭಿನ್ನಮತ ಸೃಷ್ಟಿಯಾಗುತ್ತೆ ಅಲ್ವಾ? ಅದು ಕರ್ನಾಟಕದಲ್ಲಿ ಯಾಕೆ ಕೇಳಿದ್ರೆ, ಒಂದು ರೀತಿಯಲ್ಲಿ ಇವರು ನಾವು ಚೇಂಜ್ ಮಾಡಬೇಕಾಗತ್ತೆ, ಡ್ರಾಸ್ಟಿಕ್ ಬದಲಾವಣೆ ಮಾಡಬೇಕಾಗತ್ತೆ ಅಂದಾಗ ಕೈ ಹಾಕ್ತಾರೆ. ಕೇಂದ್ರ BJP ಮಂಡಳಿ ಕೈ ಹಾಕಿ ಆಗುತ್ತೆ. ಅವಾಗ ಸಾಕಷ್ಟು ಸಂಘರ್ಷಗಳು ಒಂದು ಎಡೆ ಮಾಡಿಕೊಡುತ್ತೆ. ಅದೇ BJP ಗೆದ್ರೆ ಒಂದು ಹೊರ ಹುಮ್ಮಸ್ಸಿನಿಂದ ಹೋಗ್ತದೆ. ನಾವು ಆಲ್ರೆಡಿ ಗೆದ್ದಾಗಿದೆ ಅಲ್ವಾ, ಸೆಮಿಫೈನಲ್ ಗೆದ್ದಿದ್ದೇವೆ, ಇದು ಫೈನಲ್. ಸೊ ಆವಾಗ ಇನ್ನಷ್ಟು ಧೈರ್ಯದಿಂದ ಮುನ್ನುಗ್ಲಿಕ್ಕಾಗತ್ತೆ.
ಮಾತ್ರ ಅಲ್ಲ, ಅಮಿತ್ ಶಾ ಮತ್ತು ಮೋದಿಯವರ ವರ್ಚಸ್ಸು ಇನ್ನೂ ಹೆಚ್ಚಾಗುತ್ತೆ ಮತ್ತು ರಾಜಕೀಯ ಒಂದು ಅಧಿಕಾರ ಕೂಡ ಇರ್ತದೆ. ಅವಾಗ 5 ರಾಜ್ಯಗಳಲ್ಲಿ ಕೂಡ ಸುಲಭವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಇನ್ನೊಂದು ಪ್ರಶ್ನೆ ಎತ್ತಿದ್ರಿ, ಈಗ ಕಾಂಗ್ರೆಸ್ಸಿಗಿನ ಇದು ಏನು ಅಂತ ನೋಡಿ. ಅದಾಗಲೇ ಹೇಳಿದೆ, ಈ 5 ರಾಜ್ಯಗಳಲ್ಲಿ ಕೂಡ ಕಾಂಗ್ರೆಸ್ಸಿಗೂ ಕೂಡ ಉಳಿವಿನ ಪ್ರಶ್ನೆ. ಅಂದರೆ ಅವ್ರು ಎಷ್ಟು ಅಲ್ಲಿ ಕಂಟೆಸ್ಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅಂತೂ ಇವತ್ತಿನ ಒಂದು ಫಲಿತಾಂಶದ ಒಂದು ಹೊರನೋಟ ನೋಡುವಾಗ ಸಾಕಷ್ಟು ಮಟ್ಟಿಗೆ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಮಿಜೋರಾಂಗಳಲ್ಲಿ ಕಾಂಗ್ರೆಸ್ಸಿನ ಬಲವಾದ ಒಂದು ಸ್ಥಳ ಹೌದು, ಅದು ವೀಕ್ ಅನ್ನ ಅಲ್ಲ ಅದು. ಯಾಕೆ ಹೇಳಿದ್ರೆ ಅಷ್ಟು ಟಫ್ 50-50% ಇರುವಾಗ ಖಂಡಿತವಾಗಿ ಇದು ಒಂದು ವೇಳೆ ಕಾಂಗ್ರೆಸ್ ಗೆದ್ರೆ ಖಂಡಿತವಾಗಿ ಅವರಿಗೆ ಮೋದಿಯನ್ನು ಸುಲಭದಲ್ಲಿ ಎದುರಿಸಲಿಕ್ಕಾಗುತ್ತೆ. ಯಾಕೆ ಹೇಳಿದ್ರೆ ಇವತ್ತು ಮೋದಿಯನ್ನು ಅಲ್ಲಿ ಎದುರಿಸ್ತಾ ಇರುವುದು ಸ್ಥಳೀಯ ನಾಯಕರು, ಕಾಂಗ್ರೆಸ್ಸಿನ ದೇಶ ಮಟ್ಟದ ನಾಯಕರಲ್ಲ, ಘಟಾನುಘಟಿಗಳಂದ್ರೆ ರಾಜ್ಯ ಮಟ್ಟದಲ್ಲಿ ಒಳ್ಳೆ ಲೀಡರ್ಶಿಪ್. ಅದು ನಾನು ಮುಂದೆ ಹೇಳ್ತೇನೆ. ಕಾಂಗ್ರೆಸ್ಸಿಗೆ ದೊಡ್ಡ ಎಸೆಟ್ ಅಂತ ಹೇಳಿದ್ರೆ ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶ, ಛತ್ತೀಸ್ಗಢ ಅಂತ ಪ್ರದೇಶಗಳಲ್ಲಿ ಅಲ್ಲಿ ಸ್ಥಳೀಯವಾದಂತ ಒಳ್ಳೆ ನಾಯಕತ್ವ ಇದೆ ಅಲ್ವಾ. ಆ ನಾಯಕರನ್ನೇ ನಂಬಿಕೊಂಡು ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ನಾಯಕರು ಮುನ್ನುಗ್ತಾ ಇದ್ದಾರೆ. ಇದು ಕೂಡ ಲೋಕಸಭೆಗೆ ಅವ್ರಿಗೆ ಪ್ಲಸ್ ಆಗುತ್ತೆ. ಒಂದು ವೇಳೆ ಸೋತ್ರೆ ಇದು ದೊಡ್ಡ ಇದಾಗತ್ತೆ. ಯಾಕೆ ಕೇಳಿ, ಸೋತು ಅಂತ ಹೇಳಿದಾಗ ಇವರು ಈ ಮಾತ್ರ ಅಲ್ಲ, ಒಂದು ಮೈತ್ರಿಕೂಟ ಆಗತ್ತಲ್ಲ, ಅದಕ್ಕೂ ಕೂಡ ತೊಂದರೆ ಆಗುತ್ತೆ. ಯಾಕೆ ಸೋಲುವಂತ ಕಾಂಗ್ರೆಸ್ ಜೊತೆ ನಾವು ಯಾಕೆ ಕೈ ಸೇರಿಸಬೇಕು? ಅವರು ಮುಳುಗ್ತಾ ಇದ್ದಾರೆ ಹಡಗು, ನಾವು ಅವ್ರ ಜೊತೆ ಸೇರಿ ಮುಳುಗಬೇಕಾಗತ್ತೆ. ಅದಕ್ಕಿಂತ ಆದಷ್ಟು ದೂರ ಹೋಗೋಣ ಅನ್ನುವ ಒಂದು ಮನಸ್ಥಿತಿ ಬರಬಹುದು. ಆದ್ರವಲ್ಲ, ಮೈತ್ರಿಕೂಟ ಆದಾಗ ಸೀಟು ಹಂಚಿಕೆ ಉಂಟಲ್ಲ, ಸೀಟು ಹಂಚಿಕೆಯಲ್ಲಿ ನೀವು ಗೆಲ್ಲುವ ಪಕ್ಷ ಆದ್ರೆ ಹೆಚ್ಚು ಬಾರ್ಗೈನ್ ಮಾಡ್ಲಿಕ್ಕಾಗತ್ತೆ, ಸೋಲುವ ಪಕ್ಷವಾದ್ರೆ ನೀವು ಸ್ಥಾನವನ್ನು ಬಿಟ್ಟುಕೊಡ್ಬೇಕಾಗತ್ತೆ ಅಲ್ವಾ. ಈ ಎಲ್ಲ ಅತಂತ್ರ ಸ್ಥಿತಿ ಏನಿದೆ ಅದು ಕಾಂಗ್ರೆಸ್ ಬರುವ ಸಾಧ್ಯತೆ ಇದೆ. ಆದ ಕಾರಣ ಈ ಗೆಲುವು ಅನ್ನುವಂಥದ್ದು ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ಜೀವ ಕೊಡ್ತದೆ. ಸೋಲು ಅನ್ನುವಂಥದ್ದು ಇನ್ನಷ್ಟು ಅದನ್ನು ಕೆಳಗೆ ತಗೊಂಡು ಹೋಗುತ್ತೆ. ಏನು ಇದಾಗಲೇ ಬಿಜೆಪಿ ಹೇಳುವಾಗೆ ಕಾಂಗ್ರೆಸ್ ಮುಕ್ತ ದೇಶ ಮಾಡ್ತೀವಿ ಅನ್ನೋದಕ್ಕೆ ಎಲ್ಲೋ ಇವರು ಒಂದು ವೇದಿಕೆ ಮಾಡಿಕೊಟ್ಟಕ್ಕಾಗತ್ತೆ. ಖಂಡಿತವಾಗಿ ಎರಡೂ ಪಕ್ಷಗಳಿಗೂ ಕೂಡ ಸಾಕಷ್ಟು ಸವಾಲಿನ ಒಂದು ಫಲಿತಾಂಶ ಇದಾಗಿರ್ತದೆ ಅಂತ ನನಗನ್ಸುತ್ತೆ. ಇನ್ನೊಂದು ಬಂದ್ರೆ ಹೇಳಿ ಸರ್, ಈ ಒಂದು 5 ರಾಜ್ಯಗಳ ಚುನಾವಣೆ ಫಲಿತಾಂಶ ನಮ್ಮ ಮೈತ್ರಿ ಸರ್ಕಾರಕ್ಕೂ ಏನಾದ್ರೂ ಕಂಟಕವನ್ನ ತರುತ್ತಾ? ಮೈತ್ರಿ ಸರ್ಕಾರಕ್ಕೂ ಏನಾದ್ರೂ ತೊಂದರೆಗಳು, ತಾಪತ್ರಯಗಳು ಅಥವಾ ಒಂದು ಪರಿಣಾಮಗಳು ಏನಾದ್ರೂ ನೋಡಿ, ತುಂಬಾ ಕುತೂಹಲದ ಪ್ರಶ್ನೆ ಇದು. ಚುನಾವಣೆ ಆಗುವುದು ಬೇರೆ ರಾಜ್ಯಗಳಲ್ಲಿ, ಸರ್ಕಾರ ಇದಾಗಲೇ ಒಂದು ಮೈತ್ರಿ ಸರ್ಕಾರ ಕರ್ನಾಟಕದಲ್ಲಿದೆ. ಸೊ 5 ಫಲಿತಾಂಶಗಳು ನಮ್ಮ ಕರ್ನಾಟಕದ ಇವತ್ತಿನ ಸ್ಥಿತಿಗತಿ ರಾಜಕೀಯದ ಮೇಲೆ ಪ್ರಭಾವ ಬೀರುತ್ತಾ? ಮೇಲ್ನೋಟಕ್ಕೆ ಯಾವುದೇ ಸಂಬಂಧ ಇಲ್ಲ ಆದ್ರೆ ಖಂಡಿತವಾಗಿ. ಯಾಕೆ ಕೇಳಿದ್ರೆ, ಇಲ್ಲಿ ಒಂದು ವೇಳೆ ಕಾಂಗ್ರೆಸ್ಸು ಹೆಚ್ಚಿನ ರಾಜ್ಯಗಳಲ್ಲಿ 5ರಲ್ಲಿ 5 ಅಂತ ಹೇಳಿದ್ರೆ 3 ರಾಜ್ಯಗಳಲ್ಲಿ ಗೆಲ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೆ ಹೆಚ್ಚು ಗಟ್ಟಿ ಬರ್ತದೆ, ಇಲ್ಲಿ ಬಲ ಬರ್ತದೆ. ಯಾಕೆ ಕೇಳಿದ್ರೆ ಅಲ್ಲಿನ ನಾಯಕರು ರಾಹುಲ್ ಗಾಂಧಿಯೂ ಗಟ್ಟಿ ಆಗ್ತಾರೆ, ಅಥವಾ ಕಾಂಗ್ರೆಸ್ ಲೀಡರ್ಸ್ಗಳು ಗಟ್ಟಿ ಆಗ್ತಾರೆ. ಬಿಜೆಪಿ ಇವತ್ತು ಅತಂತ್ರ ಸ್ಥಿತಿಗೆ ಮೈತ್ರಿ ಸರ್ಕಾರ ತರಬೇಕನ್ನುವ ಕೂಗಿಗೂ ಕೂಡ ಒಂದು ಬಲವಾದ ಹೊಡೆತ ಬೀಳುತ್ತೆ. ಯಾಕೆ ಕೇಳಿದ್ರೆ ಇವರು ಹೇಳ್ತಾರೆ 5 ರಾಜ್ಯಗಳಲ್ಲಿ ನಿಮಗೆ ಗೆಲ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಇಲ್ಲಿ ಬಂದು ನಿಮ್ಗೆ ಕುಸ್ತಿ ಯಾಕೆ ಕೇಳ್ತಾರೆ, ಅಥವಾ ಇಲ್ಲಿ ನಿಮ್ಗೆ ಗೆಲ್ಲಿಕ್ಕೆ ಸಾಧ್ಯ ಉಂಟೆ ಕೇಳ್ತಾರೆ. ಅವಾಗ ನೈತಿಕತೆಯ ಪ್ರಶ್ನೆಯಲ್ಲಿ ಬರುತ್ತೆ ಬಿಜೆಪಿಯವರಿಗೆ, ಅವಕಾಶ ಸಿಗ್ತದೆ ಕಾಂಗ್ರೆಸ್ನವರಿಗೆ. ಆದ ಕಾರಣ ಎಲ್ಲೊಂದು ರೀತಿಯಲ್ಲಿ ಈ ಏನಾಗುತ್ತೆ, ಈಗ 5 ರಾಜ್ಯಗಳ ಚುನಾವಣೆ ಅನ್ನುವಂತಹದ್ದು ಕಾಂಗ್ರೆಸ್ಸಿಗೆ, ಜೆಡಿಎಸ್ಸಿಗಲ್ಲ, ಕಾಂಗ್ರೆಸ್ಸಿಗೆ ಇನ್ನೊಂದು ಹೊಸ ಉಸಿರು ಕೊಡ್ತದೆ. ಆದ್ರೆ ಸೋಲ್ತು ಒಂದು ಇಟ್ಕೊಳ್ಳಿ, ಸೋತಾಗ ಕೂಡ ಇಲ್ಲೇನಾಗತ್ತೆ ಕೇಳಿದ್ರೆ ಇದಾಗಲೇ ಬಿಜೆಪಿ ಅಥವಾ ಒಂದು ನೀವು ಹೇಳಿದಾಗ ಆಪರೇಷನ್ ಕಮಲು ಏನು ಆಗ್ತಾ ಇಲ್ಲ ನೋಡಿ. ಯಾಕೆ ಕೇಳಿದ್ರೆ ಕಾಂಗ್ರೆಸ್ಸಿನ ಒಳಗೇನೆ ಭಿನ್ನಮತ ಮತ್ತೆ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಯಾಕೆ ನಾವು ಸೋಲುವ ಪಕ್ಷದೊಳಗೆ ಯಾಕೆ ಇರಬೇಕು? ಆಲ್ರೆಡಿ ನಾವು ಅಸ್ತಿತ್ವ ಕಳ್ಕೊಳ್ತಾ ಇದ್ದೇವೆ, ಕಾಂಗ್ರೆಸ್ಸಿಗೆ ಬಲ ಇಲ್ಲ ಅಥವಾ ಹೈಕಮಾಂಡಿಗೆ ಶಕ್ತಿ ಇಲ್ಲ. ಸೊ ಹಾಗಾಗಿ ನಾವು ಯಾವುದಾದ್ರೂ ಒಂದು ಸೇಫರ್ ಸೈಡ್ಗೆ ಸೇರ್ಕೊಳ್ಬಹುದಲ್ಲ ಅನ್ನುವ ಒಂದು ಮೆಂಟಾಲಿಟಿ, ಮನಸ್ಥಿತಿ ಕೂಡ ಕಾಂಗ್ರೆಸ್ಸಿಗರಲ್ಲಿ ಒಂದು ಆಶ್ಚರ್ಯ ಇಲ್ಲ. ಆದ ಕಾರಣ ಎಲ್ಲೊಂದು ರೀತಿಯಲ್ಲಿ ಪಂಚರಾಜ್ಯಗಳಲ್ಲಿ ಗೆಲ್ಲಬೇಕಾದಂಥ ಅವಶ್ಯಕತೆ ಕಾಂಗ್ರೆಸ್ಸಿಗೆ ಗೊತ್ತಿದೆ. ಇಲ್ಲದೇ ಇದ್ರೆ ಇಲ್ಲಿ ಮೈತ್ರಿಕೂಟ ಇನ್ನಷ್ಟು ಶೇಕ್ ಆಗುತ್ತೆ. ಯಾಕೆ ಕೇಳಿದ್ರೆ ನಿಮ್ಗೆ ಗೊತ್ತಿದೆ, ಅತಂತ್ರ ಆಗಿದೆ. ಇವತ್ತು ಮಿನಿಸ್ಟರ್ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ನ ಒಳಗೆ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಅಲ್ವಾ, ಅವ್ರು ಹೇಳಿ ಬಿಡ್ಲಿ, ಕಾಂಗ್ರೆಸ್ನ ಹೇಳ್ಬೋದು ಇಲ್ಲ ಏನಿಲ್ಲ ಎಲ್ಲ ಸೇಫ್. ಬಟ್ ಮೇಲ್ನೋಟಕ್ಕೆ ನಾವೊಂದು ವಿಶ್ಲೇಷಣೆ ಮಾಡುವಾಗ, ಮೇಲ್ನೋಟಕ್ಕೆ ನೋಡುವಾಗ ಖಂಡಿತವಾಗಿ ಅವರೊಳಗೂ ಕೂಡ ಭಿನ್ನಮತ ಇದೆ, ಆಕಾಂಕ್ಷಿಗಳಿದ್ದಾರೆ, ಅವ್ರನ್ನ ಗಟ್ಟಿ ಹಿಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಅದೇ ಸಂದರ್ಭದಲ್ಲಿ ಬಿಜೆಪಿಯವರು ಕೂಡ ಸಾಕಷ್ಟು ಗಾಳ ಹಾಕ್ತಾ ಇದ್ದಾರೆ, ಅತಂತ್ರ ಸ್ಥಿತಿ ತರಬೇಕಂತ ಹೇಳಿ. ಈ ಜಂಜಾಟದಲ್ಲಿ ಕಾಂಗ್ರೆಸ್ ಉಳಿಬೇಕಾದ್ರೆ ಅಲ್ಲಿಂದ ಮತ್ತಷ್ಟು ಉಸಿರು ಬೇಕಾಗುತ್ತೆ, ಆಕ್ಸಿಜನ್ ಬೇಕೇ ಅವರಿಗೆ ಖಂಡಿತ.
ಮತ್ತೆ ಇನ್ನೊಂದೇನು ಅಂತಂದ್ರೆ ಪ್ರಧಾನಿ ಆಗುವ ಸನ್ನಾಹದಲ್ಲಿ ಅಥವಾ ಪ್ರಧಾನಿ ಆಗಬೇಕು ಅಂತಕ್ಕಂಥ ಒಂದು ಸ್ಥಾನಕ್ಕೆ ಈಗಾಗಲೇ ಕಾಂಗ್ರೆಸ್ನ ಹಲವು ನಾಯಕರಿದ್ದಾರೆ. ಎಲ್ಲರೂ ಕೂಡ ಆಸೆ ಆಕಾಂಕ್ಷೆಗಳನ್ನು ಹೊತ್ತುಕೊಂಡು ಒಂಥರ ಬೂದಿ ಮುಚ್ಚಿದ ಕೆಂಡ ತರ ಆಸೆಗಳಿದೆ. ಮುಖ್ಯಮಂತ್ರಿ ಆಗಬೇಕು, ಪ್ರಧಾನಿ ಆಗ್ಬೇಕು ಅಂತ. ನೆಕ್ಸ್ಟ್ ಒಂದು ಲೋಕಸಭೆ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು, ಅಥವಾ ತೃತೀಯ ರಂಗ ರಚನೆ ಆದ್ರೆ ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಹೀಗೆ ಮುಂತಾದವರು, ಮಾಯಾವತಿ, ಹೀಗೆ ಮುಂತಾದವರು ಕಾಯ್ತಾ ಕುಳಿತುಕೊಂಡಿದ್ದಾರೆ ಈ ತೃತೀಯ ರಂಗ ರಚನೆ ಆಯ್ತು ಅಂತಂದ್ರೆ. ಅಂತ ಸಂದರ್ಭದಲ್ಲಿ ಅವರೆಲ್ಲ ಆಸೆ ಆಕಾಂಕ್ಷೆಗಳು ಬೂದಿ ಮೆಚ್ಚದ ಕಂಡದಾಗೆ ಇದೆ. ಯಾವಾಗ ಹೊರಗೆ ಸ್ಫೋಟ ಆಗುತ್ತೆ ಅಥವಾ ಯಾವಾಗ ಅವರ ಮಧ್ಯೆ ಭಿನ್ನಮತ ಸ್ಫೋಟ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಕುರಿತಾಗಿ ತೃತೀಯ ರಂಗದ ಬಗ್ಗೆ ಏನ್ ಹೇಳ್ತೀರಿ? ಸರಿ, ಒಂದು ನೋಡಿ, ಇನ್ನೊಂದು ಇದನ್ನ ಇಟ್ಕೊಂಡೆ ನಾನು ಮುಂದುವರಿಸ್ತಾ ಹೋಗ್ತೇನೆ. ಒಂದ್ ವೇಳೆ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಒಂದು 4-3 ರಾಜ್ಯಗಳಲ್ಲಿ ಬಂತು ಅಂತ ಇಟ್ಕೊಳ್ಳಿ. ಈ ನೀವು ಮಹಾಗಠಬಂಧನ ಏನಿದೆ, ಮೈತ್ರಿಕೂಟ ಏನಿದೆ ಅಲ್ವಾ, ಒಂದು 23-24 ಪಕ್ಷಗಳು ಏನು ಒಟ್ಟಾಗ್ತಿದ್ದೀವಿ, ಇಲ್ಲಿ ಮತ್ತೆ ಕಾಂಗ್ರೆಸ್ಸಿಗೆ ಒಂದು ಜೀವ ಬರ್ತದೆ, ಶಕ್ತಿ ಬರ್ತದೆ, ಬಾರ್ಗೇನಿಂಗ್ ಪವರ್ ಬರ್ತದೆ. ಒಂದು ವೇಳೆ ಇದು ಸೋಲ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ ಅನ್ನು ಎಲ್ಲಾ ಪಕ್ಷಗಳು, ಉಳಿದ 20-22 ಪಕ್ಷಗಳು ಸೈಡ್ ಹೊಡಿತವೆ. ಯಾಕೆ ಹೇಳಿದ್ರೆ ನಿಮ್ಗೆ ಗೆಲ್ಲುವ ಶಕ್ತಿ ಇಲ್ಲ, ಸೊ ಬಾರ್ಗೈನಿಂಗ್ ಪವರ್ ನಾವು ಇಟ್ಕೊಳ್ತೇವೆ ಅಂತ. ಆವಾಗ ಕಾಂಗ್ರೆಸ್ ಸೈಡ್ ಹೊಡಿತದೆ. ಉತ್ತರ ಪ್ರದೇಶದಲ್ಲಿ ಕೂಡ ಇವ್ರ ಜೊತೆ ಮೈತ್ರಿ ಬರ್ಲಿಕ್ಕಿಲ್ಲ, ಮಧ್ಯಪ್ರದೇಶದಲ್ಲಿ ಕೂಡ ಬರ್ಲಿಕ್ಕಿಲ್ಲ, ಅಥವಾ ಬೇರೆ ಛತ್ತೀಸ್ಗಢದಲ್ಲಿ ಬರ್ಲಿಕ್ಕಿಲ್ಲ. ಈ ರೀತಿಯಾಗಿ ಕಾಂಗ್ರೆಸ್ ಅನ್ನು ಸೈಡ್ ಹೊಡೆಯುವಂತ ಬೇರೆ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಗಟ್ಟಿ ಆಗ್ತವೆ. ಇನ್ನೊಂದು ನೀವು ಒಳ್ಳೆ ಪ್ರಶ್ನೆ ಮಧ್ಯದಲ್ಲಿ ಎತ್ಕೊಂಡ್ರಿ. ಏನ್ ಕೇಳಿದ್ರೆ, ಇವತ್ತು ಮಹಾಮೈತ್ರಿಕೂಟ ಆಗಬೇಕು 2019ಗೆ ಬಿಜೆಪಿಯನ್ನು ಸೋಲಿಸಬೇಕಾದ್ರೆ ನಾವು ಒಟ್ಟಾಗಬೇಕಾಗತ್ತೆ ಅನ್ನೋದು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇಲ್ಲಿ ಅವರ ಮುಂದಿರೋ ದೊಡ್ಡ ಸವಾಲು ಅಂತ ಹೇಳಿದ್ರೆ ಯಾರು ಮುಂದಿನ ಪ್ರಧಾನಿ ಆಗಬೇಕು ಅನ್ನುವಂಥದ್ದು. ನೋಡಿ, ಇದಾಗಲೇ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವು ಆಗ್ತೇವೆ ಅನ್ನೋ ಒಂದು ಆಸೆ ತೋರಿಸ್ತಿದ್ದಾರೆ. ಹಾಗಂತ ಕಾಂಗ್ರೆಸ್ನವರು ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾರೆ ಅಂತ ಹೇಳೋಲ್ಲ. ಯಾಕೆ ಕೇಳಿದ್ರೆ ಬಿಜೆಪಿ ಇಲ್ದಿದ್ರೆ ಬೇರೆ ಯಾರಾದರೂ ಅಡ್ಡಿಲ್ಲ ಅನ್ನೋ ಮಟ್ಟಿಗೆ ಕಾಂಗ್ರೆಸ್ ಇವತ್ತಿದೆ. ಒಟ್ಟು ಬಿಜೆಪಿ ಇಲ್ದಿದ್ರೆ ಆಯ್ತು, ಮೋದಿ ಇಲ್ದಿದ್ರೆ ಆಯ್ತು. ಬಿಜೆಪಿಗಿಂತ ಮೋದಿ ಮುಂದೆ ಪ್ರಧಾನಿ ಆಗದೇ ಇದ್ರೆ ಯಾರು ಬೇಕಾದ್ರೆ ಆಗಿ ವಿ ಆರ್ ರೆಡಿ ಅನ್ನೋ ಮಟ್ಟಿಗೆ ಇದ್ದಾರೆ. ಆದರೂ ಕೂಡ ನೀವು ಹೇಳಿದಾಗೆ ಕಾಂಗ್ರೆಸ್ಸಿಗೆ ಆಕಾಂಕ್ಷೆ ಇದೆ. ಯಾಕೆ ಕೇಳಿದ್ರೆ ನಮ್ಮದು ರಾಷ್ಟ್ರೀಯ ಪಕ್ಷ, ಪ್ರಾದೇಶಿಕ ಪಕ್ಷ ಅಲ್ಲ ನಾವು. ಸೊ ಇದೆ, ಆದರೆ ಸಾಧ್ಯ ಆಗದಿದ್ರೆ ದೇ ಆರ್ ರೆಡಿ ಟು ಮೇಕ್ ಕಾಂಪ್ರಮೈಸ್ ವಿತ್ ಅದರ್ ಲೋಕಲ್ ಪಾರ್ಟೀಸ್. ಅದು ನೀವು ಹೇಳಿದಾಗೆ ಇನ್ನೊಂದು ದೊಡ್ಡ ಪ್ರಶ್ನೆ ಬರುವಂತಹದ್ದು, ಈ ಎಲ್ಲ 23-24 ಪ್ರಾದೇಶಿಕ ಪಕ್ಷವಿದ್ದಲ್ಲ, ಅದು ಮಾಯಾವತಿ ಇರ್ಬೋದು, ಮುಲಾಯಂ ಸಿಂಗ್ ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ಅಥವಾ ಇಲ್ಲಿ ಚಂದ್ರಬಾಬು ನಾಯ್ಡು ಇರ್ಬೋದು, ಅಥವಾ ದೇವೇಗೌಡರು ಇರ್ಬೋದು, ಎಲ್ರಿಗೂ ಕೂಡ ತಾನು ಪ್ರಧಾನಮಂತ್ರಿ ಆಗ್ಬೇಕಂತ ಕನಸಿದೆ. ಅದೇ ಚಂದ್ರಬಾಬು ನಾಯ್ಡು ಅವರು ಒಗ್ಗಟ್ಟಿನಲ್ಲಿ ತಂತ್ರಗಾರಿಕೆ ಅದೇನೆ. ಯಾಕೆ ಕೇಳಿದ್ರೆ ನಾನು ನಿಮ್ಮನ್ನು ಒಗ್ಗೂಡಿಸಿದ್ದು ಅದನ್ನಿಸುತ್ತೆ, ಕೇಳುವ ಒಂದು ಅಥಾರಿಟಿ ಸಿಗ್ತದ. ಅಂದ್ರೆ ಇದು ಯಾಕೆ ಎಲ್ಲೊಂದು ರೀತಿಯಲ್ಲಿ ತಮ್ಮನ್ನು ಬಿಂಬಿಸಿಕೊಳ್ಳುವಂತಹದ್ದು, ಮಾಡಿದ್ದೇನೆ ಅಂತ ಹೇಳ್ಕೊಂಡು. ಆದ್ರೆ ಅಷ್ಟು ಸುಲಭ ಅಲ್ಲ ಅದು. ಯಾಕೆ ಕೇಳಿದ್ರೆ ನಾವು ಹೇಳ್ಬೋದು, ಆದ್ರೆ ಇವಾಗಲೇ ಅವ್ರಿಗೆ ಹೇಳಲಿಕ್ಕೆ ಆಗೋಲ್ಲ. ಎಲೆಕ್ಷನ್ ಮೊದಲೇ ಇವರು ಪ್ರಧಾನಿ ಆಗ್ತಾರೆ ಅಂತ ಹೇಳೋದಿಲ್ಲ, ಹೇಳಲಿಕ್ಕೆ ಆಗುದಿಲ್ಲ, ಹೇಳುವುದೇ ಇಲ್ಲ ಅವರು. ಆ ನಂತರದಲ್ಲೂ ಕೂಡ ಇದು ಸಮಸ್ಯೆಗಳು ಬರ್ತದೆ. ಆದರೆ ಒಂದು ಅರೇಂಜ್ಮೆಂಟ್ ಮಾಡ್ಕೊಳ್ಬೋದು, ದಟ್ಸ್ ಡಿಫ್ರೆಂಟ್. ಆದರೆ ಇಲ್ಲೇನಾಗತ್ತೆ ಕೇಳಿದರೆ, ಒಂದು ವೇಳೆ ಮಹಾಮೈತ್ರಿಕೂಟ ಆಗದೇ ಇದ್ದರೆ ಇನ್ನೊಂದು ಟ್ರಯಾಂಗಲ್ ಫೈಟ್ ಇದೆಯಲ್ಲ, ತ್ರಿಕೋನ ಸ್ಪರ್ಧೆ ಆದರೆ ಬಿಜೆಪಿಗೆ ಜಾಸ್ತಿ ಚಾನ್ಸ್ ಇದೆ. ಅದು ಬಹುಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಅಲ್ಲಿ SP BSP ಒಟ್ಟಾದರೆ, ಕಾಂಗ್ರೆಸ್ ಒಟ್ಟಾದರೆ ನೇರವಾದ ಹಣಾಹಣಿ ಆಗುತ್ತೆ ಬಿಜೆಪಿ ವರ್ಸಸ್ ಅದು. ಒಂದು ವೇಳೆ ಇನ್ನೊಂದು ರಂಗಲ್ಲಿ ಎದುರು ಬಂತಂತ ಹೇಳಿದರೆ ಅಲ್ಲಿ ಕಾಂಗ್ರೆಸ್ಸಿಗೆ ಬಿಜೆಪಿಗೆ ಜಾಸ್ತಿ ಒಂದು ಲಾಭ ಆಗುವ ಚಾನ್ಸಸ್ ಇದೆ. ಹಾಗಾಗಿ ಮೈತ್ರಿಕೂಟ ಅನ್ನುವಂಥದ್ದು ಅಷ್ಟು ಸುಲಭದ ಒಂದು ಪರಿಹಾರ ಅಲ್ಲ. ಅದನ್ನು ಒಡಿಲಿಕ್ಕೆ ಕೂಡ ಇವರು ತಂತ್ರ ಹುಡ್ತಾ ಇದ್ದಾರೆ. ನೋಡಿ, ಬಿಜೆಪಿಯವರು ಕೂಡ ಹೇಗೆ 23 ಕೂಟಗಳನ್ನು ಒಡಿಬೇಕು ಅಂತ ಅವರು ಕೂಡ ನೋಡ್ತಾ ಇದ್ದಾರೆ. ರಾಜಕೀಯ ತಂತ್ರಗಾರಿಕೆ ಮಾಡ್ತಾರೆ, ಅವರು ಮಾಡ್ತಾರೆ, ಇವರು ಮಾಡ್ತಾರೆ. ಖಂಡಿತವಾಗಿ ಅದು ಅಷ್ಟು ಸುಲಭದ ಒಂದು ಕೂಟ ಅಲ್ಲ ಅದು ಅಂತ ಅನಿಸುತ್ತೆ. ಮತ್ತೆ ಇನ್ನೊಂದು, ಇರುವ ಐವರೊಳಗೆ ಉತ್ತಮರು ಯಾರು ಅಂತ ಹೇಳೋ ಒಂದು ಗಾದೆ ಇದೆ. ಅದೇ ರೀತಿಯಲ್ಲಿ ಈಗ ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಮಾಯಾವತಿ ಆಗಿರ್ಬೋದು, ಮುಲಾಯಂ ಸಿಂಗ್ ಯಾದವ್, ರಾಹುಲ್ ಗಾಂಧಿ, ಇವರೆಲ್ಲರೊಳಗೆ ನೋಡ್ತಾ ಹೋದ್ರೆ ಯಾರು ಉತ್ತಮರು ಅಂತ ಅನ್ಸುತ್ತೆ? ರಾಹುಲ್ ಗಾಂಧಿಗೆ ಆ ಯೋಗ್ಯತೆ ಇದೆಯೋ, ಮುಲಾಯಂ ಸಿಂಗ್ಗೆ ಯೋಗ್ಯತೆ ಇದೆಯೋ, ಚಂದ್ರಬಾಬು ನಾಯ್ಡು ಯೋಗ್ಯತೆ ಇದೆಯೋ? ಯಾರಿಗೊಂದು ಯೋಗ್ಯತೆ ಅಂತಕ್ಕಂಥದ್ದು ಬರುತ್ತೆ ಪ್ರಧಾನಮಂತ್ರಿ ಮಟ್ಟಕ್ಕೆ ನೋಡೋದಾದ್ರೆ? ಖಂಡಿತ. ಯಾಕಂದ್ರೆ ಇವತ್ತು ಆಲ್ಮೋಸ್ಟ್ ಆಲ್ ಪಕ್ಷಗಳೇನಿದೆ ಎಕ್ಸೆಪ್ಟ್ ಕಾಂಗ್ರೆಸ್ ಬಿಟ್ರೆ ಮತ್ತೆಲ್ಲ ಪ್ರಾದೇಶಿಕ ಪಕ್ಷಗಳೇ. ನನಗನ್ಸುತ್ತೆ ಯಾವಾಗಲೂ ಕೂಡ ಪ್ರಾದೇಶಿಕ ಪಕ್ಷವೇ ಲೀಡ್ ಮಾಡಿ ಒಂದು ಪ್ರಧಾನಮಂತ್ರಿ ಹುದ್ದೆ ಇರೋದು ಅಪಾಯ ಕೂಡ. ಯಾಕೆ ಕೇಳಿದರೆ, ಒಂದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ನಾನು ಹೇಳೋದು ಯಾವ ಕಾಂಗ್ರೆಸ್ನ ದೂರ್ತಾ ಇಲ್ಲ, ಬಿಜೆಪಿಯನ್ನು ದೂರ್ತಾ ಇಲ್ಲ. ಒಂದು ರಾಷ್ಟ್ರೀಯ ಪಕ್ಷ ಒಂದು ರಾಷ್ಟ್ರವನ್ನು ಆಳಬೇಕು. ಯಾಕೆ ಕೇಳಿದರೆ ಆ ರಾಷ್ಟ್ರೀಯ ಪಕ್ಷಗಳಿಗೆ ರಾಷ್ಟ್ರೀಯ ಧೋರಣೆಗಳಿರ್ತದೆ. ಯಾಕೆ ಕೇಳಿದರೆ ಒಂದು ರಾಷ್ಟ್ರೀಯ ಧೋರಣೆ ಏನಿದೆ ಅದು ಪ್ರಾದೇಶಿಕ ಪಕ್ಷ ಕೊಟ್ಟರೆ ಏನಾಗುತ್ತೆ ನೋಡಿ. ಉದಾಹರಣೆ ಚಂದ್ರಬಾಬು ನಾಯ್ಡು ಕೊಡ್ತೀರಂತ ಇಟ್ಕೊಳ್ಳಿ, ಆವಾಗ ಅವರಿಗೆ ಇರುವಂಥ ಹೆಚ್ಚಿನ ಆಸಕ್ತಿ ಯಾವುದೇ ಕಡೆಗೆ ಇರುತ್ತೆ, ಅವರ ಆಂಧ್ರದ ಕಡೆಗೆ ಇರ್ತದೆ, ಅಥವಾ ಯಾವುದೋ ಒಂದು ಇನ್ನೊಂದು ತೆಲಂಗಾಣಕ್ಕೆ ಬರ್ತದೆ, ಅಥವಾ ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲ್ ಇರುತ್ತೆ. ಈ ರೀತಿಯಾಗಿ ದೇಶದ ಒಂದು ಒಟ್ಟಾರೆ ಹಿತಾಸಕ್ತಿ ಅನ್ನುವಂಥದ್ದು ಕಡೆಗಣಿಸುವಂತ ಅಥವಾ ಅಲ್ಲಿ ಹೋಗುವಂಥ ಸಾಧ್ಯತೆ ಇದೆ. ಯಾವಾಗಲೂ ಕೂಡ ಒಬ್ಬ ರಾಜ್ಯಶಾಸ್ತ್ರ ಪಾಠ ಮಾಡೋ ಅಧ್ಯಾಪಕನಾಗಿ ಹೇಳ್ತೇನೆ, ದೇಶವನ್ನು ರಾಷ್ಟ್ರೀಯ ಪಕ್ಷಗಳೇ ಆಳಬೇಕು.
ಅದು ಹಿತ ಕೂಡ. ಪ್ರಾದೇಶಿಕ ಬಂದಾಗ ಕೆಲವು ಸ್ಥಳ ಇದೆ ಹಾಗಂತ ಆಗೋದು, ಯಾಕಂದರೆ ಪ್ರಾದೇಶಿಕ ಅಭಿಪ್ರಾಯಗಳು ಬೇರೆ ಇರುತ್ತೆ, ಸಮಸ್ಯೆಗಳು ಬೇರೆ ಇರುತ್ತೆ, ವಿಕೇಂದ್ರೀಕೃತವಾದ ಆಡಳಿತವನ್ನು ನಡೆಸಬೇಕಾಗತ್ತೆ. ಏನೇ ಇರಲಿ, ನಾನು ಹೇಳುವಂಥದ್ದು, ಒಂದು ವೇಳೆ ಈ ಮೈತ್ರಿಕೂಟ ಆದರೂ ಕೂಡ ಅವುಗಳು ರಾಷ್ಟ್ರೀಯ ಧೋರಣೆಯನ್ನು ತಾಳಬೇಕು. ಅದು ಮಾಡ್ತೋ ಇಲ್ಲೋ ಗೊತ್ತಿಲ್ಲ, ಅದನ್ನ ಇನ್ನು ಬೆಳೆಸ್ಕೊಳ್ಬೇಕಾದ್ರೆ ಇದು ದೇಶವೊಂದು ಸ್ಪ್ಲಿಟ್ ಆಗುವಂಥ ಸಾಧ್ಯತೆ ಬರುತ್ತೆ ಖಂಡಿತವಾಗಿ. ಇನ್ನು ಮೈತ್ರಿ ಸರ್ಕಾರಕ್ಕೆ, ನಮ್ಮ ಒಂದು ಕರ್ನಾಟಕಕ್ಕೆ ಬರ್ತಾ ಹೋದರೆ ಇಲ್ಲಿನ ಒಂದು ಗೊಂದಲಗಳು ಇವತ್ತಿಗೆ ಮುಗಿಯೋ ಥರ ಇಲ್ಲ. ಯಾಕಂತಂದರೆ ವಿಧಾನಸಭೆ ಚುನಾವಣೆ ಮುಗಿದ ನಂತರ ಅಲ್ಲಿಂದ ಶುರುವಾದಂಥ ಒಂದು ಗೊಂದಲಗಳು ಇಂದು ವಿಧಾನಸೌಧದಲ್ಲೂ ಕೂಡ ಆ ಗೊಂದಲಗಳು ಮುಗಿಲಿಲ್ಲ. ಏನೇ ಅಧಿವೇಶನಗಳಾಗಲಿ, ಏನೇ ಮಾತುಕತೆಗಳಾಗಲಿ, ಸಮನ್ವಯ ಸಮಿತಿಗಳಾಗಲಿ, ಎಲ್ಲೂ ಕೂಡ ಗೊಂದಲಗಳು ಮುಗಿಲಿಲ್ಲ. ಅದೇ ರೀತಿ ಸಚಿವ ಸಂಪುಟ ವಿಸ್ತರಣೆಯಲ್ಲೂ ಅಷ್ಟೇ, ಮತ್ತು ಇನ್ನು ಮುಂತಾದೋದರೆ ಬಜೆಟ್ಗಳ ವಿಷಯದಲ್ಲೂ ಅಷ್ಟೇ. ಬಜೆಟ್ಗಳ ವಿಷಯದಲ್ಲಿ ಯಾವುದೋ ಒಂದು ಕೆಲವು ಪ್ಲೇಸ್ಗಳಿಗೆ ಮಾತ್ರ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಸಮಗ್ರ ಕರ್ನಾಟಕದ ಯಾವುದೇ ರೀತಿಯಾದ ಒಂದು ಬಜೆಟನ್ನು ಮಂಡನೆ ಮಾಡಿಲ್ಲ. ಕುಮಾರಸ್ವಾಮಿ ಅವರು ಒಂದು ಸಾಲ ಮನ್ನಾದ ವಿಚಾರವಾಗಿ ಇರುವಂತಹ ಎಲ್ಲ ಯೋಜನೆಗಳನ್ನು ಗಾಳಿಗೆ ತೂರಿದ್ದಾರೆ, ಮಣ್ಣು ಪಾಲು ಮಾಡಿದ್ದಾರೆ. ಒಟ್ಟಾರೆಯಲ್ಲಿ ಹೇಳೋದಾದರೆ ಮೈತ್ರಿ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ ಸಾಧಕ ಬಾಧಕಗಳನ್ನು ಏನು ಮಾಡಿದೆ, ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಯಾವೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅವರು. ಅದು ನೋಡಿ, ಸಾರ್ವಜನಿಕರ ಒಂದು ಕರೆ ಇದೆ, ಈ ಕುರಿತಾಗಿ ಮಾತಾಡೋಣ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರು? ಸರ್ ನಮಸ್ಕಾರ, ಸಂತೋಷ್ ಶೆಟ್ಟಿ ಅಂತ, ಮೊಳಹಳ್ಳಿ ಕುಂದಾಪುರದಿಂದ ಮಾತಾಡ್ತಾ ಇರೋದು. ಎಸ್, ಹೇಳಿ ಸರ್. ಈಗಿನ ಲೋಕಸಭೆ ಚುನಾವಣೆಯನ್ನ ನೋಡೋದಾದ್ರೆ ನಾವು ಏನಂತ ಹೇಳಿದ್ರೆ, ಈ ಮೋದಿ ಅಲೆಯಲ್ಲಿ ಕಾಂಗ್ರೆಸ್ ಕೈ ಬಿದ್ದೋಗ್ಬಿಡುವಂತ ಚಾನ್ಸಸ್ ಇದೆ. ಯಾಕೆಂತ ಹೇಳಿದ್ರೆ, ಕಳೆದ ಬಾರಿಯೇ ನಡೆದ ವಿಧಾನಸಭಾ ಚುನಾವಣೆ ಸಮೀಪ ಬಂದಾಗ್ಲೇ ಕೂಡ ನೋಟು ಅಮಾನ್ಯೀಕರಣ ಏನಿದೆ, ಮತ್ತೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆದಂತಹ ಬದಲಾವಣೆಗಳು ಕೂಡ ಇದೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಒಂದ್ ಕಡೆ ಕೆಳವರ್ಗದವರಿಗೂ ಕೂಡ ಬ್ಯಾಂಕ್ ನಲ್ಲಿ ಝೀರೋ ಅಕೌಂಟ್ ತೆರೆದು ಅನಂತರ ಖಾತೆ ತೆರೆಯುವಂತದ್ದು, ಬ್ಯಾಂಕಿನ ಮುಖ ನೋಡಿದಂತ ಅದೆಷ್ಟೋ ಏನು ಹಳ್ಳಿ ಜನರಿದ್ದಾರೆ, ಅವರೆಲ್ಲರೂ ಕೂಡ ಬ್ಯಾಂಕ್ ಖಾತೆ ತೆರಳಲಿಕ್ಕೆ ಮತ್ತೆ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಗಳ ಬಗ್ಗೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನೊಂದಂತ ಹೇಳಿದ್ರೆ, ಇವಾಗ ಲೋಕಸಭಾ ಚುನಾವಣೆಯನ್ನ ನೋಡುದಾದ್ರೆ, ಏಕೆಂತ ಹೇಳಿದ್ರೆ ಒಂದೆಡೆ ಮೈತ್ರಿ ಸರ್ಕಾರದ ಹಣಾಹಣಿ, ಇನ್ನೊಂದ್ ಕಡೆ ಮೋದಿ ಹವಾ ಅಂತಕ್ಕಂಥದ್ದು. ಯಾಕೆಂದ್ರೆ ಯಾವುದೇ ಸರ್ಕಾರಗಳ ಬರಲಿ, ಯಾವುದೇ ಒಂದು ವ್ಯವಸ್ಥೆಗಳು ಚೇಂಜ್ ಆಗುವಂತ ಮಟ್ಟಿಗೆ, ಈಗ ಬ್ಯಾಂಕಿಂಗ್ ವ್ಯವಸ್ಥೆ ಇರಲಿ, ಶಿಕ್ಷಣ ವ್ಯವಸ್ಥೆಗಳಿರಲಿ, ಮೂಲಭೂತ ಸೌಕರ್ಯಗಳೇ, ಪಂಚಾಯತಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ಯಾವ ವ್ಯವಸ್ಥೆಗಳನ್ನ ಜನರಿಗೆ ಅನುಕೂಲ ರೀತಿಯಲ್ಲಿ ಸಮಸ್ಯೆಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಬಗೆಹರಿಸ್ತವೋ ಆ ಸರ್ಕಾರಗಳು ಜನರಿಗೆ ಸಮೀಪಿಸ್ತದೆ. ಇಲ್ಲಾಂದ್ರೆ ಇವಾಗ ಹಣ ಈ ವ್ಯವಸ್ಥೆಗಳ ಮೂಲಕನೇ ನಿರಂತರವಾಗಿ ಸಾಗ್ತಾ ಇದ್ರೆ ಯುವ ಜನತೆ ಆ ಪಕ್ಷದ ಕಡೆ ಒಲವು ಕಡಿಮೆ ಮಾಡ್ತಾರೆ. ಯಾಕಂದ್ರೆ ಹಳ್ಳಿಗಾರರು ಕೂಡ ಹಳ್ಳಿ ಕಡೆ ಇರೋರು ಏನಂತ ಹೇಳಿದ್ರೆ, ಮತ್ತೆ ಈ ಹಣಗಳನ್ನ ಕೊಟ್ಟು ಕೂಡ ಆಮಿಷಕ್ಕೆ ಬಲಿಯಾಗಿ ಆ ಒಂದು ದಿನದ ಮೋಜು ಮಸ್ತಿಗಾಗಿ ಓಟನ್ನ ಹಾಕಿ ಬಂದು ನಂತರ 5 ವರ್ಷಗಳ ಕಾಲ 10 ವರ್ಷಗಳ ಕಾಲ ಪರಿಶ್ರಮಿಸಿರ್ಬೇಕಾಗತ್ತೆ. ಆದ್ರೆ ಇಂದಿನ ಯುವ ಜನತೆ ಏನಂದ್ರೆ ಡಿಜಿಟಲ್ ವ್ಯವಸ್ಥೆ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಯಾವ ಲಂಚವನ್ನ ಕೊಡುವಂತದ್ದು ಅಥವಾ ಈ ಮೋಸಗಾರಿಕೆಯಿಂದ ಮತವನ್ನ ಹಾಕೊಡುವಂತದ್ದು, ಸರಾಯಿಗಳನ್ನ ಹಂಚಿಬಿಟ್ಟು ಹಣವನ್ನ ಕೊಟ್ಬಿಡುವಂತ ಈ ಒಂದು ವ್ಯವಸ್ಥೆಗಳು ಕಾಲಾನುಕ್ರಮೇಣ ಕಡಿಮೆ ಆಗ್ತಾ ಇದೆ. ಈಗ ಮೊದ್ಲಿನ ವ್ಯವಸ್ಥೆ ಇಲ್ಲ. ಒಂದೇಂತ ಹೇಳಿದ್ರೆ, ವ್ಯವಸ್ಥೆಗಳು ಯಾವಾಗ್ಲೂ ರಾಷ್ಟ್ರ ಮಟ್ಟದಿಂದಲೇ ಬರಬೇಕು. ಈಗ ಸುರೇಂದ್ರ ಸರ್ ಅವ್ರು ಹೇಳ್ತಾ ಇದ್ದಾರೆ, ನಾನು ಕೇಳ್ತಾ ಇದ್ದೀನಿ, ಕೊಕ್ಕರ್ಣಿ ಸುರೇಂದ್ರ ಸರ್ ಅವರು, ರಾಷ್ಟ್ರ ಮಟ್ಟದಿಂದಲೇ ವ್ಯವಸ್ಥೆಗಳನ್ನು ಬಂದಾಗ ರಾಷ್ಟ್ರ ಮಟ್ಟದಿಂದಲೇ ಕೂಡ ಹಳ್ಳಿಯ ಗ್ರಾಮದಿಂದ ಹಿಡಿದು ಮನೆಯವರೆಗೂ ಕೂಡ ರಾಷ್ಟ್ರ ಮಟ್ಟದ ವ್ಯವಸ್ಥೆಗಳನ್ನೇ ಇರಬೇಕು. ಏನಾಗತ್ತೆ ಅಂತ ಹೇಳಿದ್ರೆ, ಲಂಚ ವ್ಯವಸ್ಥೆಗಳು ಹೋಗುತ್ತೆ, ಬ್ಯಾಂಕಿಂಗ್ ನಲ್ಲಿ ಯಾವುದೇ ಅಕ್ರಮ ಹಣ ಸಾಗಣೆ ನಿಲ್ಲುತ್ತೆ, ಅನಂತರ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳಾಗ್ಬೇಕಾದ್ರೆ ಲಂಚ ಕೊಡುವ ವ್ಯವಸ್ಥೆಗಳು ತಪ್ಪು ಹೋಗುತ್ತೆ, ಅಧಿಕಾರಿಗಳು ಶಾಮೀಲಾಗ್ಲಿಕ್ಕೆ ಆಗಲ್ಲಲ್ಲಿ. ಈ ರಾಷ್ಟ್ರ ಮಟ್ಟದ ವ್ಯವಸ್ಥೆಗಳೇ ಗ್ರಾಮೀಣ ಪ್ರದೇಶಗಳು ಬಂದ್ರೆ ಕೂಡ ಆ ಮೋದಿ ಅವರ ಸ್ವಚ್ಛ ಭಾರತ ಕನಸು ಏನಿದೆ, ಅದರ ಬೇರೆ ಬೇರೆ ಈ ಯೋಜನೆಗಳನ್ನ ಏನು ತಾರ್ಕಿಕವಾಗಿ ಬಿಟ್ಟಿದ್ದಾರೆ, ಆ ಯೋಜನೆಗಳಲ್ಲೂ ಕೂಡ ಸಫಲ ಆಗ್ಬೇಕಾದ್ರೆ ರಾಷ್ಟ್ರ ಮಟ್ಟದ ವ್ಯವಸ್ಥೆಯ ಯೋಜನೆಗಳೇ ಹಳ್ಳಿಯವರೆಗೂ ಬರಬೇಕು. ಹಳ್ಳಿಯ ಒಂದು ಮನೆಯವರೆಗೂ ಮುಟ್ಟಿತಂತಾದ್ರೆ ಮೋದಿಯವರ ಎಲ್ಲ ಕನಸು ಕೂಡ ನನಸಾಗತ್ತೆ. ಮತ್ತೆ ಈ ಒಂದು ವಿಷಯದಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಮೈತ್ರಿ ಸರ್ಕಾರದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಈ ಒಂದು ಉದಾಹರಣೆಗೆ ಮೊನ್ನೆ ಕರ್ನಾಟಕದಲ್ಲಿ ಗಮನಿಸಿದಾಗೆ ಒಂದು ತಿನ್ನುವಂತ ಒಂದು ತೊಗರಿ ಬೇಳೆ ಏನಿದೆ, ಆಹಾರ ಭಾಗ್ಯ ಈ ಒಂದು ಯೋಜನೆಯಲ್ಲಿ ತಿನ್ನುವಂತ ಬೇಳೆಯಲ್ಲಿ ಸುದ್ದಿವಾಹಿನಿಗಳಲ್ಲಿ ಮತ್ತೆ ಪತ್ರಿಕೆಗಳಲ್ಲಿ ಬರ್ತಾ ಇದೆ, ತಿನ್ನುವಂತ ಬೇಳೆಗಳಲ್ಲಿ ಕೆಮಿಕಲ್ ಮಿಕ್ಸ್ ಆಗಿದೆ, ರಾಸಾಯನಿಕ ವಿಷಯುಕ್ತ ಕೆಮಿಕಲ್ ಗಳನ್ನ ತೊಗರಿ ಬೆಳೆಗೆ ಹಾಕಿ ಜನರ ಮನೆಗೆ ಸಪ್ಲೈ ಮಾಡ್ತಾರೆ. ಅಂದ್ರೆ ಜನರ ಮನೆಗೆ ಪಡಿತರ ಅಂಗಡಿಗೆ ತಗೊಂಡು ಹೋಗ್ತಾರ ಅಂತ ಹೇಳಿದ್ರೆ ಎಲ್ಲಿವರೆಗೆ ಮುಟ್ಟಿದೆ ನಮ್ಮ ಸರ್ಕಾರ? ಆದ್ರೆ ಯಾಕೆ ಅಂತ ಹೇಳಿದ್ರೆ, ವಿದೌಟ್ ಪರ್ಮಿಷನ್ ಇಲ್ಲದಂತಹ ಬೇಳೆಗಳನ್ನ ವಾಪಸ್ ಅದನ್ನ ರಿಮೈಂಡ್ ಮಾಡ್ಬಿಟ್ಟು ನಂತರ ಅದೇ ಬೇಳೆಗಳನ್ನ ಪೊಟ್ಟಣಗಳನ್ನಾಗಿ ಮಾಡಿ ಎಕ್ಸ್ಪೈರಿ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಗಳನ್ನ ಚೇಂಜಸ್ ಮಾಡಿ ಮತ್ತೆ ಪಡಿತರ ಚೀಟಿ ಕೊಡ್ತಾರ ಅಂತ ಹೇಳಿದ್ರೆ, ಈ ಸರ್ಕಾರಕ್ಕೆ ಜನರ ಬಗ್ಗೆ ಕಾಳಜಿ ಇದೆಯಾ?
ಅಲ್ವಾ? ಈ ರಾಸಾಯನಿಕ ಯುಕ್ತ ಈ ಒಂದು ಏನಾಗಿದೆ ಒಂದು ಫುಡ್ ಗಳಲ್ಲಿ ಜನರ ಮನೆಗೆ ಯಾಕಾಗಿ ಫ್ರೀ ಕೊಡ್ತಾರೆ? ಇಷ್ಟು ಫ್ರೀ ಕೊಡುವವರು ನಿರ್ಲಕ್ಷ್ಯತನ ಯಾಕೆ? ಜನರಿಗೆ ಉಚಿತ ಕೊಡ್ತೀವಿ ಅಂತ ಹೇಳ್ತೀವಿ, ಶಾದಿ ಭಾಗ್ಯ ಮಾಡಿದ್ದಾರೆ, ಆಹಾರ ಭಾಗ್ಯ ಮಾಡಿದರೆ, ಆನಂತರ ಬೇರೆ ಬೇರೆ ಭಾಗ್ಯಗಳಂತ ಯಾವ ಭಾಗ್ಯದಂದ್ರೆ ಜನರಿಗೆ ಯಾವ ಭಾಗ್ಯದಿಂದ ಲಾಭ ಇದೆ? ಈಗ ಫ್ರೀ ಆಗಿ ಅಕ್ಕಿ ಕೊಡ್ತಾರೆ, ಎಲ್ಲಿ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಜನ ಹಳ್ಳಿಗಳಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಫ್ರೀ ಆಗಿ ಸರ್ಕಾರದಿಂದ ಅಕ್ಕಿ ಬರ್ತಾ ಇದೆ, ಫ್ರೀ ಆಗಿ ಸರ್ಕಾರದಿಂದ ಬೇರೆ ಬೇರೆ ಈ ಮಾಸಾಸನ, ವಿಧವಾ ವೇತನ ಇವೆಲ್ಲ ಹಣ ಖಂಡಿತವಾಗ್ಲೂ ಕೊಡ್ಲೇಬಾರ್ದಂತ ವಾದ ಅಲ್ಲ. ಬಟ್ ಒಂದು ವ್ಯವಸ್ಥಿತವಾದ ರೂಪದಲ್ಲಿ ಅದನ್ನ ಜನರ ಕೈಗೆ ಮುಟ್ಸ್ಬೇಕು. ಆ ಹಣ ದುರುಪಯೋಗ ಆಗ್ಬಾರ್ದು. ಆ ಹಣ ಕರೆಕ್ಟ್ ಆಗಿ ಅವರಿಗೆ ಬೇಕಾಗುವಂತ ಆರ್ಥಿಕ ಪರಿಸ್ಥಿತಿಗೆ ಅದು ವಿನಿಯೋಗ ಆಗ್ಬೇಕು. ಇವೆಲ್ಲವನ್ನು ಮಸ್ಟ್ ಅಂಡ್ ಶುಡ್ ಮಾಡಿದ್ರೆ ಖಂಡಿತವಾಗ್ಲೂ ಕೇಂದ್ರದಿಂದ ಆಡಳಿತ, ರಾಷ್ಟ್ರೀಯ ಯೋಜನೆ ಆಡಳಿತಗಳು ಹಳ್ಳಿಯವರಿಗೆ ತಲುಪಿದ್ರೆ ರಾಮರಾಜ್ಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಮೊನ್ನೆ ನಾವು ರಾಜ್ಯ ಸರ್ಕಾರದಲ್ಲಿ ಗಮನಿಸುವಂತ ಕೆಮಿಕಲ್ ಫುಡ್ ಗಳನ್ನ ತಿನ್ಕೊಂಡು ನಾವು ಬದುಕಬೇಕಾಗತ್ತೆ. ಹಿಂದಿನ ಕಾಲದಲ್ಲಿ 120ರಿಂದ 130 ವರ್ಷದವರೆಗೆ ಮಾನವನ ಜೀವಿತಾವಧಿ ಇದೆ. ಆದ್ರೆ ಈಗ ಕಾಲಕ್ರಮೇಣ ಅಕ್ಕಿಗಳಲ್ಲಿ ಪಾಲಿಶ್, ಬೇಳೆಗಳಲ್ಲಿ ಪಾಲಿಶ್, ತರಕಾರಿಗಳಲ್ಲಿ ಸ್ಪ್ರೇಗಳನ್ನ ಮಾಡ್ತಾರೆ, ಹಣ್ಣುಗಳಲ್ಲಿ ಸ್ಪ್ರೇಗಳನ್ನ ಮಾಡ್ತಾರೆ, ಬಾಳೆಹಣ್ಣಿಗೂ ಕೂಡ ಸ್ಪ್ರೇಗಳನ್ನ ಮಾಡಿ ಕೆಮಿಕಲ್ ಅನ್ನ ತುಂಬಿ ಕಳಿಸ್ತಾರೆ. ನಾವು ದಿನ ಬೆಳಗಾದ್ರೆ ಕೆಮಿಕಲ್ ಅನ್ನ ತಿಂತೀವಿ, ಕೆಮಿಕಲ್ ಅನ್ನ ಕುಡಿತೀವಿ ಅಂತಾದ್ರೆ ಸರ್ಕಾರದಿಂದ ನಮ್ಗೆ ಏನು ಪ್ರಯೋಜನ ಇದೆ? ಏನೇ ಹೇಳ್ತಾರಲ್ಲ, ನಾವು ದುಡ್ಡನ್ನ ಕೊಟ್ಟು ವಿಷಯನ್ನ ತೆಗೆದುಕೊಳ್ಳುವಂತ ರೀತಿ ಸರ್ಕಾರದಲ್ಲಾದ್ರೆ ಖಂಡಿತವಾಗ್ಲೂ ಆ ಸರ್ಕಾರ ನಮಗೆ ಪ್ರಯೋಜನಕಾರಿ. ಯಾವುದೇ ಸರ್ಕಾರ ಬರ್ಲಿ, ನಾನು ಕಾಂಗ್ರೆಸ್ ಹೊಗಳ್ತಾ ಇಲ್ಲ, ಬಿಜೆಪಿ ಹೊಗಳ್ತಾ ಇಲ್ಲ, ಜೆಡಿಎಸ್ ಇಲ್ಲ, ಒಬ್ಬ ಕಾಮನ್ ಮ್ಯಾನ್, ಪ್ರಜ್ಞಾವಂತ ನಾಗರಿಕನಾಗಿ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಕೆಮಿಕಲ್ ಯುಕ್ತ ಪದಾರ್ಥಗಳನ್ನ ಮಕ್ಕಳಿಂದ ದೊಡ್ಡವರವರೆಗೂ ದಿನ ಬೆಳಗಾದ್ರೆ ತಿಂತಾರೆ ಅಂತ ಹೇಳಿದ್ರೆ ಎಷ್ಟು ಫುಡ್ ಸೇಫ್ಟಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಎಷ್ಟಿದೆ? ತೊಗರಿ ಬೇಳೆ ಒಂದು ಗಮನಿಸಿದ್ರೆ ಮೊನ್ನೆ 10ರಿಂದ 15 ಬಾರಿ ತೊಳಿತಾರೆ, ಪದೇ ಕಲರ್ ನೀರು ಹೋಗ್ತಾ ಇದೆ. ಹಾಗಾದ್ರೆ ಎಷ್ಟು ರಾಸಾಯನಿಕ ಯುಕ್ತ ಕೆಮಿಕಲ್ ಒಂದು ಬೇಳೆಯಲ್ಲಿ ಮಿಕ್ಸ್ ಆಗಿದೆ ಅಂತ ಹೇಳಿದ್ರೆ ಸರ್ಕಾರ ಎಷ್ಟು ಗಮನ ಹರಿಸುತ್ತೆ? ಹಳ್ಳಿಗಳಿಗೂ ಕರ್ನಾಟಕ ಸರ್ಕಾರದಿಂದ ಹಳ್ಳಿಗಳಿಂದ ವಿಷಯುಕ್ತ ಪದಾರ್ಥಗಳನ್ನು ಸಪ್ಲೈ ಆಗ್ತಿದೆ ಅಂತ ಹೇಳಿದ್ರೆ ನಾವ್ ಯಾಕಾಗಿ ಮತ ಹಾಕ್ಬೇಕು? ನಾವ್ ಯಾಕಾಗಿ ಸರ್ಕಾರವನ್ನು ಹೊಗಳ್ಬೇಕು? ಸರ್ಕಾರ ಪಾಲನೆ ನಾವ್ಯಾಕೆ ಪೋಷಿಸ್ಬೇಕು? ನಮ್ಗೆ ಅಗತ್ಯ ಇಲ್ಲಲ್ವಾ? ಅಲ್ವಾ? ನಾವು ಮನೆಯಲ್ಲೇ ರುಚಿಕರವಾದ ಆರೋಗ್ಯಕರವಾದಂತಹ ಉತ್ಪನ್ನಗಳನ್ನ ನಾವೇ ಸಿದ್ಧಪಡಿಸ್ಕೊಳ್ತೀವಿ, ನಮ್ಗೆ ಉಚಿತ ಬೇಡ. ಎಸ್, ಈ ಕುರಿತಾಗಿ ನಾನು ಮಾತಾಡ್ತೇನೆ ಅವ್ರ ಹತ್ರ. ಎಸ್, ಧನ್ಯವಾದಗಳು ಸರ್ ಸ್ಪಂದನ ಜೊತೆ ಕರೆ ಮಾಡಿದ್ದಕ್ಕೆ. ಈಗ ಸಂತೋಷ್ ಕುಮಾರ್ ಶೆಟ್ಟಿ ಮೊಳಹಳ್ಳಿಯವರು ಲೇಖಕರು ಹೌದು, ಸ್ವಲ್ಪ ಚಿಂತಕರು ಹೌದು, ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದರು. ಆದರೂ ನಾವು ಸ್ವಲ್ಪ ವಿಸ್ತರಿತವಾಗಿ ಅವರು ಹೇಳಿದ್ದನ್ನು ಸ್ವಲ್ಪ ಪುನರಪಿಯಾಗಿ ಹೇಳಬೇಕಾಗತ್ತೆ. ನೀವು ಆವಾಗಲೇ ಹೇಳಿದರೆ ಕರ್ನಾಟಕ ಸರ್ಕಾರಕ್ಕೆ ಅಂದರೆ ಬಹುಮುಖ್ಯವಾಗಿ ಒಂದು ಸಮ್ಮಿಶ್ರ ಸರ್ಕಾರ ಬಂದು ಆದರೂ ಕೂಡ ಕೆಲವು ಅಭಿಪ್ರಾಯದಲ್ಲಿ ಇನ್ನೂ ಟೇಕಪ್ ಆಗಲಿಲ್ಲ, ಇನ್ನೂ ಕೂಡ ಒಳಗಿನ ಜಗಳದೊಳಗೆ ಇದೆ. ನೀವು ಇದಾಗಲೇ ಹೇಳಿದಾಗೆ ಇದೊಂದು ಮೈತ್ರಿ ಸರ್ಕಾರ, ಅದು ಅಪವಿತ್ರೋ ಪವಿತ್ರೋ ನಾವು ಹೇಳೋದಕ್ಕಿಂತ ಒಂದು ಮೈತ್ರಿ ಸರ್ಕಾರ. ಇದು ಬರುವಾಗಲೇ ಕೂಸು ಹುಟ್ಟುವಾಗಲೇ ಬಡವಾಯಿತು ಅನ್ನೋ ಹಾಗೆ ಇದೇನಾಯ್ತು ಕೇಳಿದರೆ ಎಲ್ಲೋ 88 ಜೊತೆ 37 ಜೊತೆ ಹೊಂದಾಣಿಕೆ ಆಗಿ ಎಲ್ಲೋ BJPಯನ್ನು ಹೊರಗಿಡಬೇಕು ಅನ್ನೋ ಉದ್ದೇಶದಿಂದಲೇ ಒಂದು ಸರ್ಕಾರ ಬಂತು ಅಂತ ಆ ಒಂದು ಸ್ಥಿತಿಯಲ್ಲಿ ಸರ್ಕಾರ ಬಂತು. ಏನೇ ಇರಲಿ, ನಾವು ಒಂದು ಸರ್ಕಾರ ಬಂದಾಗ ಸಂವಿಧಾನಬದ್ಧವಾಗಿ ಸರ್ಕಾರ ಬಂದಿದೆ, ಅದನ್ನು ದೂಷಿಸಬಾರ್ದು. ಖಂಡಿತವಾಗಿ ನಾವು ಅದಕ್ಕೆ ಬೆಂಬಲ ಕೊಡಲೇಬೇಕಾಗತ್ತೆ. ಆದರೆ ಸಮಸ್ಯೆ ಏನು ಅಂತ ಕೇಳಿದರೆ, ಯಾವತ್ತೂ ಕುಮಾರಸ್ವಾಮಿಯವರು ಅಧಿಕಾರ ತಗೊಂಡ್ರು ಒಂದಿನಿಂದ ಇಂದುವರೆಗೂ ಕೂಡ ಅವರಿಗೆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕೆ ಕೇಳಿದ್ರೆ ಅದು ವಿರೋಧ ಪಕ್ಷಗಳ ಒಂದು ಒತ್ತಡವೂ ಇರಬಹುದು, ಅಥವಾ ಅವರ ಪಕ್ಷದ ಒಳಗೇನೆ ಕಾಂಗ್ರೆಸ್ಸು ಅಥವಾ ಮೈತ್ರಿಕೂಟದ ಒಳಗೇನೆ ಭಿನ್ನಾಭಿಪ್ರಾಯಗಳಿರ್ಬೋದು, ಅಥವಾ ಕೆಲವರಿಗೆ ಏನಾಗುತ್ತೆ ಕೇಳಿದರೆ ಅವರ ಕಾಂಗ್ರೆಸ್ನ ಒಳಗೇನೆ ಭಿನ್ನಾಭಿಪ್ರಾಯ ಎನ್ನುವಂಥದ್ದು ಸರ್ಕಾರದ ಮೇಲೂ ಕೂಡ ಪ್ರಭಾವ ಬೀರ್ತು. ಅಂದರೆ ಈ ರೀತಿಯಲ್ಲಿ ಅವರೇನಾಯಿತು, ಕೆಲವು ಸಮಸ್ಯೆಗಳು ಬಂತು, ರೈತರ ಸಮಸ್ಯೆಗಳು ಬಂತು, ಅಥವಾ ಟ್ರಾನ್ಸ್ಫರ್ ಸಮಸ್ಯೆಗಳು ಬಂತು, ಹಲವಾರು ಪ್ರಕರಣಗಳು ಅವರಿಗೆ ಟ್ಯಾಕಲ್ ಮಾಡಲಿಕ್ಕೆ ಆಗದೇ ಇದ್ದಂಥ ಸಂದರ್ಭ ಬಂತು. ಅಲ್ಲ ಮೊನ್ನೆ ತಾನೇ ನಾವು ನೋಡ್ತಾ ಇದ್ದೇವೆ, ದಿನಕ್ಕೊಂದು ಸಮಸ್ಯೆಗಳು ಬರ್ತಾ ಇತ್ತು. ಸೊ ಎಲ್ಲ ಸಮಸ್ಯೆಗಳನ್ನು ಮುಖ್ಯಮಂತ್ರಿಯವರಿಗೆ ಸಮರ್ಪಕವಾಗಿ ಎದುರಿಸಲಿಕ್ಕೆ ಆಗದೇ ಇರುವಂಥ ಕೆಲವು ಸಂದರ್ಭಗಳು ಬಂತು. ಹಾಗೆ ನೀವು ಹೇಳಿದಾಗೆ ಅವರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು, ಘೋಷಣೆ ಮಾಡಿದರು. ಆದರೆ ಸಾಲ ಮನ್ನಾ ಮಾಡಿದ್ದು ನಿಜವಾದ ರೈತರ ಕೈಗೆ ತಲುಪಿಸ್ಲಿಕ್ಕೂ ಕೂಡ ಸಮರ್ಪಕವಾಗಿ ಆಗಲಿಲ್ಲ. ಕೆಲವೊಂದು ಹಣದ ಕೊರತೆ ಇರ್ಬೋದು, ಆಡಳಿತಾತ್ಮಕದ ಕೊರತೆಗಳಿರ್ಬೋದು, ಏನೋ ಹಲವಾರು ಕಾರಣಗಳು ಅವರು ಹೇಳ್ತಾರೆ, ಒಪ್ಕೊಳ್ಳೋಣ. ಆದರೂ ಕೂಡ ಇದೇನಾಗುತ್ತೆ ಕೇಳಿದರೆ, ಇದೆಲ್ಲವೂ ಕೂಡ ಈ ಸ್ಲೋ ಪ್ರೊಸೆಸ್ ಉಂಟಲ್ಲ, ಇದೇನಾಗುತ್ತೆ ಒಂದು ಮೈತ್ರಿ ಸರ್ಕಾರಕ್ಕೆ ಒಂದು ನೆಗೆಟಿವ್ ಆದಂಥ ಋಣಾತ್ಮಕವಾದ ಅಭಿಪ್ರಾಯವನ್ನು ಸೃಷ್ಟಿ ಮಾಡ್ತಾ ಹೋಗ್ತಾ ಇದೆ. ಮಾತ್ರ ಅಲ್ಲ, ಅಲ್ಲಿ ಏನಾಯಿತು, ಅಟ್ಲೀಸ್ಟ್ 2 ಪಕ್ಷಗಳಿದ್ದಾವೆ, ಹೆಚ್ಚನ್ನು 3-4 ಪಕ್ಷ ಇಲ್ಲ. ಕಾಂಗ್ರೆಸ್ ಮತ್ತು JDS ಇರುವಂಥದ್ದು, ಅವುಗಳ ಒಳಗಾದರೂ ಒಂದು ಹೊಂದಾಣಿಕೆ ಇರಬೇಕಿತ್ತಲ್ಲ. ಅವರ ಒಳಗೆ ದೊಡ್ಡ ಮಟ್ಟದ ನಾಯಕರೇ, ರಾಜ್ಯ ಮಟ್ಟದ ದೊಡ್ಡ ನಾಯಕರುಗಳೇ ಹೊರಗಿನಿಂದ ನಾವು ಇವತ್ತು ಬೀಳ್ತದೋ ನಾಳೆ ಬೀಳ್ತೋ ಅಂತ ಈ ಒಂದು ವ್ಯವಸ್ಥೆಯನ್ನು ಯಾವಾಗ ಬೀಳ್ತದೆ ಅಂತ ಕಾದು ಕೂತಂತ ಬೆಕ್ಕಿನ ನೋಟದಲ್ಲಿರುವಂಥ BJP ಅಲ್ವಾ, ಇದೆಲ್ಲ ಏನಾಯಿತು ಕೇಳಿದರೆ ಸರ್ಕಾರಕ್ಕೆ ಒಂದು ರೀತಿಯ ಒಂದು ಅಸಂಗತವಾದ ಒಂದು ಸ್ಥಿತಿಯನ್ನು ತರ್ತಾ ಇದೆ.
ಇದು ಒಂದು ರೀತಿಯಲ್ಲಿ ಒಳ್ಳೆಯ ಒಂದು ಸಿಂಪ್ಟಮ್ ಅಲ್ಲ. ನಾನು ಹೇಳ್ತೇವೆ BJP ಆಗಲಿ ಕಾಂಗ್ರೆಸ್ ಆಗಲಿ ಆಗಲಿ ಅಲ್ಲಿ ಒಂದು ಸೂಕ್ಷ್ಮದ ಒಂದು ಆಡಳಿತ ಇರಬೇಕಾಗತ್ತೆ. ಈ ಕುರಿತಾಗಿ ನಾನು ಮತ್ತೆ ಮಾತನ್ನು ಮುಂದುವರಿಸ್ತೇನೆ, ಒಂದು ವಿರಾಮದ ಬಗ್ಗೆ. ಈಗಾಗಲೇ ಕೇಳಿದಲ್ಲ ವೀಕ್ಷಕರೇ, ಹಲವಾರು ವಿಚಾರಗಳ ಬಗ್ಗೆ ಪಂಚ ರಾಜ್ಯಗಳ ಒಂದು ಚುನಾವಣೆಯ ವಿಚಾರವಾಗಿ ಮತ್ತೆ ಮೈತ್ರಿ ಸರ್ಕಾರದ ವಿಚಾರವಾಗಿ ಈ ಕುರಿತಾಗಿ ಇನ್ನೂ ಕೂಡ ಮಾತಾಡ್ತೀನಿ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಈಗಾಗಲೇ ಪಂಚರಾಜ್ಯಗಳ ಬಗ್ಗೆ ಮಾತಾಡಿ ನಂತರ ಮೈತ್ರಿ ಸರ್ಕಾರಕ್ಕೆ ಬಂದು ತಲುಪಿದ್ದೇವೆ. ಅಲ್ಲಿನ ಒಂದು ಮಾತನ್ನು ನೋಡ್ತಾ ಹೋದರೆ ಮೈತ್ರಿ ಸರ್ಕಾರದಲ್ಲಿರ್ತಕ್ಕಂಥ ಹಲವಾರು ಗೊಂದಲಗಳು ಮತ್ತು ಯೋಜನೆಗಳನ್ನು ಹಾಕ್ಕೊಂಡ್ರು. ಚುನಾವಣೆಯ ಸಂದರ್ಭದಲ್ಲಿ ಹಲವಾರು ಘೋಷಣೆಗಳನ್ನು ಮತ್ತು ಹಲವಾರು ಭಾಗ್ಯಗಳನ್ನೆಲ್ಲ ನೀಡಿದರು. ಆದರೆ ಈಗ ಅಸಮರ್ಪಕವಾಗಿ ನಡೀತಾ ಇಲ್ಲ. ಯಾಕೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಯೋಜನೆಗಳು ಇವರ ಕಣ್ಣಿಗೆ ಕಾಣುತ್ತಾ, ನಂತರ ಸಾರ್ವಜನಿಕರಿಗೆ ಬೇಕಾಗೋ ರೀತಿಯಲ್ಲಿ ಯಾಕೆ ಅದನ್ನು ಯೋಜನೆಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇಲ್ಲ ಅಂತಕ್ಕಂಥ, ಮುಂದುವರಿಸಿದ್ರು ಕೂಡ ಸಮರ್ಪಕವಾಗಿ ಯಾಕೆ ಮುಂದುವರಿಸ್ಕೊಂಡು ಹೋಗ್ತಾ ಇಲ್ಲ, ಹೀಗೆ ಮುಂತಾದ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಅದನ್ನು ಈಗ ಮುಂದುವರಿಸ್ತೇನೆ. ಈಗಾಗಲೇ ಮಾತಾಡಿದ ಹಾಗೆ ಎಲ್ಲ ಯೋಜನೆಗಳು ಕೂಡ ಕರ್ನಾಟಕ ಸರ್ಕಾರದವರು ಹಾಕ್ಕೊಂಡಿದ್ರು. ಅಂದರೆ BJP ಅಂತಲ್ಲ ಅಥವಾ JDS ಅಂತಲ್ಲ, ಕಾಂಗ್ರೆಸ್ ಅಂತಲ್ಲ, ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಯೋಜನೆಗಳ ಒಂದು ಭರಪೂರವಾಗಿ ಯೋಜನೆಗಳು ಬರ್ತಾ ಹೋಗುತ್ತೆ. ಪುಂಖಾನುಪುಂಖವಾಗಿ ಆಶ್ವಾಸನೆಗಳನ್ನು ಕೊಡ್ತಾ ಹೋಗ್ತಾರೆ. ಆದರೆ ಅವರು ಗೆದ್ದ ನಂತರ ಅದೆಲ್ಲದನ್ನು ಒಂದು ಒಮ್ಮೆಲೆ ಮರೆತು ಬಿಡ್ತಾರಾ ಅಂತಕ್ಕಂಥ ಒಂದು ಅನುಮಾನಗಳು ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಯಾಕೆ ಹೀಗೆ ಅಂದರೆ ನೀವು ಹೇಳಿದಾಗೆ ಚುನಾವಣೆ ಗೆಲ್ಲುವುದೇ ಒಂದು ಪ್ರಧಾನ ಬಿಟ್ಟರೆ ಆ ದೃಷ್ಟಿಯಿಂದಲೇ ಈ ಯೋಜನೆಗಳು ಹಾಕೊಂಡಿರ್ತಾರೆ. ಯೋಜನೆ ಹಾಕುವ ಮೊದಲು ಅದರ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಎಷ್ಟು, ಲೀಗಲ್ ಇಂಪ್ಲಿಕೇಶನ್ ಹೇಗೆ, ಅದನ್ನು ಎಷ್ಟು ಸಮಯದಲ್ಲಿ ಮುಗಿಸ್ಬೋದು ಅನ್ನೋದ್ರ ಬಗ್ಗೆ ಯಾವ ಯೋಜನೆಯೂ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆ ಚೆನ್ನಾಗಿ ಕಾಣಬೇಕು ಜನರಿಗೆ. ಈಗ ನಿಮಗೆ ನಾನು ಅಧಿಕಾರಕ್ಕೆ ಬಂದಾಗ ರೈತರ ಸಾಲ ಮನ್ನಾ ಮಾಡ್ತೀನಿ, ವಿದ್ಯಾರ್ಥಿಗಳ ಸಾಲ ಮನ್ನಾ ಮಾಡ್ತೀನಿ, ಬ್ಯಾಂಕುಗಳ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳುವುದು. ಮತ್ತೆ ಇನ್ನೊಂದೇನು ಅಂತಂದ್ರೆ ಕೇಳಲಿಕ್ಕೂ ತುಂಬಾ ಚೆನ್ನಾಗಿರ್ತದೆ. ಜನರು ಹೌದ ಕೈಯವರು ಮಾಡ್ತಾರೆ, ಉದ್ಯೋಗ ಸೃಷ್ಟಿ ಮಾಡ್ತೇನೆ, ಹೌದಪ್ಪ ಉದ್ಯೋಗ ಇಷ್ಟು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅಂದರೆ ಇದೇನು ಗೊತ್ತುಂಟ, ಒಂದು ಅಬ್ಸ್ಟ್ರಾಕ್ಟ್, ಅದು ತಲುಪಲಿಕ್ಕೆ ಆಗದಿದ್ದ ಯೋಜನೆಗಳು. ಆಯಿತು, ಬಂದ ನಂತರ ಜನ ಫಸ್ಟಿಗೆ ನಿರೀಕ್ಷೆ ಮಾಡೋದು ಏನು ಕೇಳಿದರೆ ಎಲ್ಲಿ ಕೊಟ್ಟಿದ್ದೀರಿ ಅಂತ. ಸೊ ಅದಕ್ಕೆ ಒತ್ತಡ ಹಾಕ್ತಾರೆ. ನಮ್ಮ ರೈತ ಸಾಲ ಮನ್ನಾ ಮಾಡಲಿಲ್ಲ, ಆತ್ಮಹತ್ಯೆಗೆ ನಡೀತಾ ಇದೆ, ಪ್ರತಿಪಕ್ಷಗಳು ಏನು ಮಾಡುತ್ತೆ ಇದನ್ನೇ ಒಂದು ಇಶ್ಯೂ ಆಗಿ ತಗೊಳ್ತವೆ, ಸರ್ಕಾರಕ್ಕೂ ಕೂಡ ಫೈನಾನ್ಷಿಯಲ್ ಬರ್ಡನ್ ಇದೆ, ಅದು ಲೀಗಲ್ ಪ್ರಾಬ್ಲಮ್ ಇದೆ, ಏಕಾಏಕಿಯಾಗಿ ಅದು ಕಾನೂನನ್ನು ಅನುಷ್ಠಾನ ತರಲಿಕ್ಕೂ ಆಗೋಲ್ಲ. ಇವಾಗ ಏನಾಗುತ್ತೆ, ಗೊಂದಲದ ಗೂಡ ಆಗಿಬಿಡ್ತದೆ. ನೋಡಿ, ಒಂದು ರೀತಿಯಲ್ಲಿ ಸರ್ಕಾರ ತನ್ನ ಮುಖವನ್ನು ಉಳಿಸ್ಕೊಳ್ಬೇಕು, ಆ ಕಡೆಯಿಂದ ಜನರ ಒತ್ತಡ ಬರ್ತದೆ, ಪ್ರತಿಪಕ್ಷಗಳ ಒಂದು ಹೋರಾಟ ನಡೀತಾ ಹೋಗುತ್ತೆ. ಮೊನ್ನೆ ನೋಡಿದರೆ ರೈತರ ಒಂದು ದೊಡ್ಡ ಮಟ್ಟದ ಹೋರಾಟ. ನಾನು ಯಾಕೆ ಕೇಳಿದೆ, ಕಬ್ಬಿನ ಬೆಳೆ ಹೋರಾಟಗಳು ನಡೆಸಿದ್ರು. ಇದನ್ನು ಒಂದು ಆಡಳಿತಾತ್ಮಕವಾಗಿ, ಯಾಕೆ ರಾಜಕೀಯದಲ್ಲಿ ಆಡಳಿತಾತ್ಮಕವಾಗಿ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ವಾ ಅಲ್ವಾ? ಇದನ್ನು ಇಷ್ಟು ರಾಜಕೀಯಗೊಳಿಸ್ಕೊಳ್ಬೇಕಾ? ಅದನ್ನು ವಿರೋಧಿಸೋರು ಹಾಗೇನೆ, ಯಾಕೆ ಅವರು ಕೂಡ ಇದರ ಕಾರ್ಯಗತ ಆಗ್ಬೇಕಂತ ಬಯಸುವುದಿಲ್ಲ. ಅವರಿಗೆ ವಾದಗಳು ವಿವಾದಗಳು ಇರ್ತಾನೆ, ಸಮಸ್ಯೆಗಳು ಇದ್ರೆ ಮುಂದುವರೆದಾಗ ಅವ್ರು ಜೀವಂತವಾಗಿ ಇರ್ತಾರೆ. ಇವತ್ತು ಸಾಲ ಮನ್ನಾ ಪೂರ್ತಿ ಇತ್ಯರ್ಥ ಆಯ್ತು ಅಂತ ಹೇಳಿದ್ರೆ ಅವ್ರಿಗೆ ನಾಳೆ ಉಸಿರಾಡ್ಲಿಕ್ಕಿಲ್ಲ. ಸೊ ಹಾಗಾಗಿ ಅವರು ಕೂಡ ಜೀವಂತವಾಗಿ ಇರಬೇಕು, ಇವರಿಗೂ ಕೂಡ ಅದು ಜೀವಂತವಾಗಿ ಇರಬೇಕು. ಅದಕ್ಕೋಸ್ಕರ ನೋಡಿ, ಈ ಸಾಲ ಮನ್ನಾ ಅಂದಾಗ ಡಿಸೆಂಬರ್ ಹಾಕಿದ್ದು, ಮತ್ತೆ 22, ಮತ್ತೆ ನಾವು ಹೇಳ್ತಾರೆ ಹೊಸ ಬಜೆಟ್ ಬರ್ತದಲ್ಲ ಆ ಸಂದರ್ಭಕ್ಕೆ. ಅಂದರೆ ಅರ್ಥ ಏನು, 2019 ಚುನಾವಣೆ ಬಂತು ಅಂದರೆ ಯಾಕೆ ಕೇಳಿದರೆ ಯಾವಾಗಲೂ ಕೂಡ ಈ ರೀತಿಯಾಗಿ ಜನರಿಗೆ ಒಂದು ದಾರಿ ತಪ್ಪಿಸುವಂತ ಯೋಜನೆ ಕೊಡಬಾರ್ದು. ಅದೇ ರಾಜಕೀಯ ಅಷ್ಟನ್ನೇ ಹೇಳಿ, ಒಳ್ಳೆ ಆಡಳಿತ ಕೊಡ್ತೇವೆ, ನಮ್ಗೆ ಬೇಕಾದ ಏನು ಕೇಳಿದರೆ ಇವರ ಭರವಸೆಗಳಲ್ಲ. ಯಾವುದೇ ಪಕ್ಷ ಹೇಳ್ತೇನೆ, ಭರವಸೆಗಳಲ್ಲ, ಒಳ್ಳೆಯ ಪ್ರಾಮಾಣಿಕವಾದ ಭ್ರಷ್ಟರಹಿತವಾದ ಆಡಳಿತ ಕೊಡ್ತೀವಿ ಅಷ್ಟು ಹೇಳಿದ್ರೆ ಸಾಕು, ಅಷ್ಟು ಮಾಡಿದ್ರೆ ಸಾಕು, ಮತ್ತೆಲ್ಲವೂ ಸಾಕು. ಇವರು ಯಾವ ಯೋಜನೆಯೂ ಬೇಡ. ಖಂಡಿತವಾಗಿ ಇವತ್ತು ರೈತರು ಹೇಳ್ತಾ ಇರುವುದು ಅದನ್ನೇ, ಯಾರ ಕಡೆ ನಿಮ್ಮಿಂದ ನಾವು ಸಾಲ ಮುಕ್ತಿ ಕೇಳ್ತಾ ಇಲ್ಲ, ನಮಗೆ ಒಳ್ಳೆ ಬೆಳೆದ ಬೆಲೆಗೆ ಬೆಲೆ ಕೊಡಿ ಅಂತ ಹೇಳ್ತಿದ್ದಾರೆ, ಮಾರುಕಟ್ಟೆ ಕೊಡಿ ಅಂತ ಹೇಳ್ತಿದ್ದಾರೆ, ನಮಗೆ ಕೂಡ ಸವಲತ್ತುಗಳು ಕೊಡಿ ಅಂತ ಹೇಳ್ತಿದ್ದಾರೆ. ಅದು ಬಿಟ್ಟು ನಿಮ್ಮ ಇಂಥ ತೇಪೆ ಹಚ್ಚುವ ಯೋಜನೆಗಳು ಉಂಟಲ್ಲ, ಇದು ನಮಗೆ ಬೇಡ ಅಂತ ಇವತ್ತು ರೈತರು ಹೇಳ್ತಾ ಇದ್ದಾರೆ.
ಯಾಕೆ ನಾನು ಹೇಳಿದ ಯಾವುದೇ ಸರ್ಕಾರ ಒಂದು ಪ್ರಾಮಾಣಿಕವಾಗಿ ತನ್ನ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು. ಆಡಳಿತದಲ್ಲಿ ಭ್ರಷ್ಟರಹಿತವಾದ ಪ್ರಾಮಾಣಿಕತೆಯನ್ನು ತೋರಿಸಿದರೆ ಅದೇ ದಟ್ ಇಸ್ ದ ಗ್ರೇಟೆಸ್ಟ್ ಎಫಿಷಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್. ಇವತ್ತು ಯಾವ ಪಕ್ಷಗಳು ಅದನ್ನು ಮಾಡ್ತಾ ಇಲ್ಲ. ಅಂದರೆ ಇನ್ನು ಇದೇ ಒಂದು ಮೈತ್ರಿ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ಹಲವಾರು ಮಾತುಗಳನ್ನು ಆಡ್ತಾ ಇದೆ. ಆರೋಪಗಳು ಪ್ರತ್ಯಾರೋಪಗಳು ಹೀಗೆ ನಡೀತಾ ಇರೋದನ್ನು ನೋಡ್ತಾ ಹೋದ್ರೆ ರಾಜ್ಯ ಸರ್ಕಾರದಲ್ಲಿ ವಾದ ವಿವಾದಗಳು, ಆರೋಪ ಪ್ರತ್ಯಾರೋಪಗಳೇ ಆಡಳಿತವನ್ನು ನಡೆಸ್ತಾ ಇದ್ದಾವ ಅಂತಕ್ಕಂಥ ಒಂದು ಪ್ರಶ್ನೆಗಳು ಮೂಡ್ತಾ ಇದೇನಾಗುತ್ತೆ ಇದೇ ರೀತಿ ಮುಂದುವರಿತಾ ಹೋದಾಗ ನಮ್ಗೇನು ಕಾಣುವುದಿಲ್ಲ, ಆದ್ದೇನು ಕಾಣುವುದಿಲ್ಲ, ಬರೇ ಗೌಜು ಗಲಾಟೆ ಅಥವಾ ಗೊಂದಲ ಇದೇ ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಅದೇ ಟಿಪ್ಪು ಜಯಂತಿಯಲ್ಲಿ ಗಲಾಟೆಗಳು, ಬಸವ ಜಯಂತಿಯಲ್ಲಿ ಗಲಾಟೆಗಳು, ವಾಲ್ಮೀಕಿ ಜಯಂತಿಯಲ್ಲಿ ಗಲಾಟೆಗಳು, ಈಗ ಹಂಪೆ ಉತ್ಸವ ಆಗ್ಬೇಕಾ, ಇದರೊಳಗೆ ನಮ್ಮ ಗಲಾಟೆ ಒಳಗೆ ದಿನ ಕಳೆದೋಯ್ತು. ಹೌದೌದು ಅಲ್ವಾ? 6 ತಿಂಗಳು ಕಳೆದೋಗಿದ್ದೆ ಗೊತ್ತಾಗ್ಲಿಲ್ಲ. ಯೋಜನೆಗಳು ಮತ್ತೊಂದು ಅದು ವಿರೋಧ ಪಕ್ಷಗಳು ಎಲ್ಲ ಪಕ್ಷಗಳು ಮಾಡ್ತವೆ, ಆದ್ರೆ ಆಡಳಿತದ ಇರುವವರು ಅದಕ್ಕೆ ಹೆಚ್ಚು ತಲೆ ಹಾಕಬಾರ್ದು. ಒಬ್ಬ ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ನಾವು ಮಾಡುವುದನ್ನು ಮಾಡ್ತಾ ಹೋಗಬೇಕು. ಕೂಗೋರ್ಗೆ ಹೋಗ್ತಾ ಇರ್ತಾರೆ, ಆದ್ರೆ ಇವರ ದಾರಿ ತಪ್ಪಿಸ್ಲಿಕ್ಕೆ, ಇವರ ಕಾನ್ಸಂಟ್ರೇಷನ್ ಉಂಟಲ್ಲ ಅದನ್ನು ತಪ್ಪಿಸ್ಲಿಕ್ಕೆ ನೋಡ್ತಾರೆ. ಯಾರು ಶ್ರೂಡ್ ಚೀಫ್ ಮಿನಿಸ್ಟರ್ ಇದ್ದಾರೆ, ಯಾರು ಪ್ರಾಮಾಣಿಕವಾಗಿದ್ದಾರೆ, ಅಂಟ್ಕೊಂಡಿದ್ದಾರೆ, ಮಾಡೇ ಮಾಡ್ತಾನೆ ಅನ್ನೋರು ಅದು ಯಾವುದು ಅಷ್ಟೇ ಹರಿಸೋಲ್ಲ. ಅವ್ರಿಗೆ ಉತ್ತರ ಕೊಡ್ತಾ ಹೋದಾಗ ಏನಾಗುತ್ತೆ, ಉತ್ತರ ಕೊಡುವುದೇ ಉತ್ತರ ಆಗತ್ತೆ. ನೀವು ಇದನ್ನು ಇಲ್ಲೇ ಬದಿ ಸೇರಿಸಿ ಬಿಡ್ತೀರಿ. ಇವತ್ತು ಆಗ್ತಾ ಇರೋದು ಅದೇನೆ. ನಾನು ಯಾಕೆ ಕೇಳಿದ್ರೆ, ಒಂದು ಆಡಳಿತ ಕೂತ ನಂತರ ನಾವು ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಬಾರ್ದು. ಇಂಥ ಬೇಡದಿದ್ದ ವಿಚಾರಗಳ ಚರ್ಚೆಗಲ್ಲ, ಬೇಕಾದ ವಿಚಾರಗಳ ಬಗ್ಗೆ ಆರೋಗ್ಯ ಸರಿ ಮಾಡಬೇಕಾಗತ್ತೆ. ಇದು ಇವತ್ತೇನಾಗಿದೆ, ಆರೋಗ್ಯ ಹಾಳು ಮಾಡಿಕೊಳ್ಳುವಂಥ ಚರ್ಚೆಗಳು ನಡೀತಾ ಇದೆ. ಇನ್ನು ಬಿಜೆಪಿಯವರ ವಿಚಾರಕ್ಕೆ ಬಂದರೆ, ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ. ಅವ್ರು ಏನೇ ತಪ್ಪುಗಳಾದರೂ ಕೂಡ, ಏನೇ ಸರಿಯಾದರೂ ಕೂಡ ತಪ್ಪುಗಳಾದರೆ ಅಮಿತ್ ಶಾ ಬಂದೇ ಸರಿ ಮಾಡಬೇಕು, ಕೇಂದ್ರದ ನಾಯಕರೇ ಬಂದು ಸರಿ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರವರ ಒಳಗೆ ಸ್ವಪ್ರತಿಷ್ಠೆಯೇ ಮುಗಿತಾ ಇಲ್ಲ. ಮತ್ತು ಇನ್ನೊಂದೇನು ಅಂತಂದರೆ, ಯಡಿಯೂರಪ್ಪನವರು ಯಾವುದ್ಯಾವುದೋ ಒಂದು ತಪ್ಪು ನಿರ್ಧಾರಗಳನ್ನು ಈ ಉಪಚುನಾವಣೆಯಲ್ಲೂ ತಗೊಂಡ್ರು, ಅದು ಕೂಡ ಮುಂದಿನ ದಿನಗಳಲ್ಲಿ ಒಂದು ಬಿಜೆಪಿಗೆ ಕಂಟಕವಾಗುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ನೋಡೋದಾದರೆ ಮೋದಿ ಅಲೆಯನ್ನು ಒಂದನ್ನು ಬಿಟ್ಟು ಬಿಜೆಪಿಯವರ ಒಂದು ಅಭಿವೃದ್ಧಿ ಕೆಲಸಗಳು ಯಾವುದೂ ಕೂಡ ಜನರ ಕಣ್ಣಿಗೆ ಕಾಣೋದಿಲ್ಲ. ಹಾಗಾದ್ರೆ ಕಣ್ಣಿಗೆ ಕಾಣುವಂತ ಅಭಿವೃದ್ಧಿಗಳನ್ನು ಬಿಜೆಪಿಯವರು ಮಾಡಲೇ ಇಲ್ವಾ? ಬಿಜೆಪಿ ದೊಡ್ಡ ಸವಾಲು ಅದು ಪಂಚರಾಜ್ಯ ಚುನಾವಣೆ ಇರ್ಬೋದು, ಕರ್ನಾಟಕದ ಆಗಿ ಹೋದ ಚುನಾವಣೆ ಇರ್ಬೋದು, ಭವಿಷ್ಯದ ಚುನಾವಣೆ ಇರ್ಬೋದು. ಇವತ್ತು ಏನಾಗ್ತಿದೆ ಬಿಜೆಪಿ ಕೇಳಿದರೆ, ಬಿಜೆಪಿಗೆ ಮೋದಿ ಒಂದೇ ಇಮೇಜ್. ಹೌದು ನೋಡಿ, ಒಬ್ಬ ವ್ಯಕ್ತಿ ಪ್ರಾಮಾಣಿಕನೇ ಇರ್ಬೋದು, ನಾನು ಒಪ್ಕೊಳ್ತೇನೆ. ಅವರ ನಾಯಕತ್ವದ ಬಗ್ಗೆ, ಪ್ರಾಮಾಣಿಕತನ ಬಗ್ಗೆ ನನಗೆ ಯಾವ ಸಂಶಯ ಇಲ್ಲ, ಖಂಡಿತ ಒಪ್ಕೊಳ್ತೇನೆ. ಆದರೆ ಎಲ್ಲವನ್ನು ಆ ವ್ಯಕ್ತಿ ಮೇಲೆ ಹೇರ್ತೀರಲ್ಲ. ಇವತ್ತು ರಾಜಸ್ಥಾನದಲ್ಲಿ ನೋಡ್ತೀರಿ, ರಾಜಸ್ಥಾನದಲ್ಲಿ ಆಡಳಿತಾರೂಢ ಚೀಫ್ ಮಿನಿಸ್ಟರ್ ಬಗ್ಗೆ ಆಂಟಿ ಇನ್ಕಂಬೆನ್ಸಿ ಇದೆ. ಅದನ್ನು ಮುಚ್ಚಬೇಕಾದ್ರೆ ಮೋದಿ ಬರಬೇಕಾಗತ್ತೆ. ಮೋದಿ ಬಂದು ಆ ಆಂಟಿ ಇನ್ಕಂಬೆನ್ಸಿಯನ್ನು ಮುಚ್ಚಿ ನಾವು ಗೆದ್ದು ಕೊಡಬೇಕಾಗತ್ತೆ. ಇವತ್ತು ಒಂದು ಕ್ಷೇತ್ರದಲ್ಲಿ ನೀವು ಚುನಾವಣೆ ನಿಲ್ತೀರಂತ ಹೇಳಿದರೆ ಜನರಿಗೆ ನಿಮ್ಮ ಮೇಲೆ ಆಸಕ್ತಿ ಇಲ್ಲ. ಅವರು ನಿಮ್ಗೆ ಓಟ್ ಹಾಕೋದು ಯಾರು, ನಿಮಗಲ್ಲ, ಓಟ್ ಹಾಕೋದು ಮೋದಿಯವ್ರು. ನೋಡಿ, ಈ ವಾತಾವರಣ ಸೃಷ್ಟಿ ಆಗಬಾರ್ದು. ಹಿಂದೆ ಕಾಂಗ್ರೆಸ್ಸಿಗೆ ಇದೇ ಸ್ಥಿತಿ ಇತ್ತು, ನಿಮ್ಗೆ ಗೊತ್ತಿರ್ಬೋದು. ಇಂದಿರಾಜ್ಯ ಆಳ್ತಾ ಇರಬೇಕಾದ್ರೆ ಒಂದು ಎಲೆಕ್ಟ್ರಿಕ್ ಕಂಬ ನಿಂತರೂ ಕೂಡ ಎಲೆಕ್ಟ್ರಿಕ್ ಕಂಬ ಗೆಲ್ತಾ ಇತ್ತು. ಯಾಕೆ ಕೇಳಿದರೆ, ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಅಲ್ವಾ? ಇವತ್ತು ಅದೇ ಪರಿಸ್ಥಿತಿ ಬಿಜೆಪಿ ಬಂದಿದೆ. ಯಾರು ನಿಂತರೂ ಗೆಲ್ತಾರಂತೆ. ನಿಮಗೊಂದು 5% ಮತ ತಗೊಳ್ಳುವ ಸಾಮರ್ಥ್ಯ ಇಲ್ಲದೇ ಇದ್ರು ನೀವು ಮೋದಿಯವರ ಹೆಸರಿನಲ್ಲಿ ಗೆಲ್ತೇನೆ ಅನ್ನುವ ಧೈರ್ಯ ಇದು ಇರಬಾರ್ದು. ಯಾಕೆ ಕೇಳಿದರೆ, ಮೋದಿಯವರು ಕೂಡ ಹೇಳಬೇಕು, ವಾರ್ನಿಂಗ್ ಕೊಡಬೇಕು, ನೀವು ಕೆಲಸ ಮಾಡಿ ಗೆಲ್ಲಿ, ನನ್ನ ಹೆಸರು ಬಳಸಬೇಡಿ ಅಲ್ವಾ? ಅದೇ ಈಗ ಆಗ್ತಾ ಇರುವುದು ಅದೇನೆ. ಮೋದಿ ಬರ್ತಾರೆ ಅಂತ ಹೇಳ್ಕೊಂಡ್ರು. ಮೊನ್ನೆ ಆದಂಥ 3 ಚುನಾವಣೆ ಅಥವಾ 5 ಕ್ಷೇತ್ರಗಳ ಉಪಚುನಾವಣೆ ಆಯಿತು. ಎಲ್ಲಿ? ಕರ್ನಾಟಕದಲ್ಲಿ. ಉಪಚುನಾವಣೆಯಲ್ಲಿ 1 ಕ್ಷೇತ್ರ ಬಿಟ್ಟರೆ ಮತ್ತೆಲ್ಲ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲ್ತು. ಆವಾಗ ಮೋದಿಯವರು ಬರಲಿಲ್ಲ. ಅವ್ರು ಹೇಳ್ತಾರೆ, ಈಗ ಮೋದಿ ಬಂದಿದ್ರೆ ಗೆಲ್ತಿತ್ತು ಅಂತ. ನಾನು ಹೇಳುದು, ಯಾವುದೇ ಇರೆಸ್ಪೆಕ್ಟಿವ್ ಪಾರ್ಟಿಗೆ ನಾ ಹೇಳ್ತಾ ಇರುವಂತಹದ್ದು, ತಮ್ಮ ಒಂದು ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಸಾಧ್ಯ ಆಗದಿದ್ದ ಮೇಲೆ ನಿಮ್ಮ ಸ್ಥಳೀಯ ನಾಯಕತ್ವ ಏನು, ಮತ್ತೆ ನೀವು ಜನರಿಗೆ ಏನು ಕೊಟ್ಟಿದ್ದೀರಿ ಅಲ್ವಾ? ಇದು ನಾವು ಒಂದು ಪ್ರತಿಯೊಂದು ಪಕ್ಷ, ನಾನು ಬರೀ ಬಿಜೆಪಿ ಪಕ್ಷ ಅಂತಲ್ಲ, ಪ್ರತಿ ಪಕ್ಷದ ನಾಯಕರುಗಳು, ಸ್ಥಳೀಯ ನಾಯಕರು ಆಲೋಚಿಸಬೇಕಾಗತ್ತೆ. ಅದೇ ಇನ್ನೊಂದು, ಸ್ವತಃ ಒಂದು ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪನವರ ಮೇಲೆ ಹಗರಣಗಳಿದೆ, ಜೈಲಿಗೆ ಹೋಗಿ ಬಂದಿದ್ದಾರೆ. ಮತ್ತಿನ್ನು ಜನಾರ್ದನ್ ರೆಡ್ಡಿ ಅವರೆಲ್ಲ ಬಿಜೆಪಿಯಲ್ಲಿ ಒಂದು ಮುಖಂಡರಾಗಿ ಗುರುತಿಸಿಕೊಂಡವರು, CM ಆದವರು ಯಡಿಯೂರಪ್ಪನವರು. ಅಂಥ ಸಂದರ್ಭದಲ್ಲಿ ಒಂದು ಬಿಜೆಪಿಯ ಒಂದು ರಾಜ್ಯದ ಒಂದು ನಾಯಕರಿಗೆ ಯಾವುದೇ ಬೆಲೆಗಳಿಲ್ವಾ, ಸ್ಥಾನಗಳಿಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆಗಳು ಮೂಡುವಂಥ ಒಂದು ಪ್ರಸಂಗಗಳು ಈಗ ಎದುರಾದಂತಿದೆ. ಅಲ್ಲ, ಇಲ್ಲಿ ಹಗರಣಗಳು ಸಾಧಾರಣ ಮಟ್ಟಿಗೆ ಯಡಿಯೂರಪ್ಪನವರು ಕೋರ್ಟಿಗೆ ಸುಪ್ರೀಂ ಕೋರ್ಟ್ಲಿ ಕ್ಲಿಯರ್ ಚೀಟ್ ಕೊಟ್ಟಿದ್ದಾರೆ ಅಂತ ಏನೇ ಇರಲಿ, ಅದೆಲ್ಲ ಎಲ್ಲ ಪಕ್ಷಗಳಲ್ಲಿ ಉಂಟು, ಅದಕ್ಕಾಗಲ್ಲ. ನಾನು ಹೇಳುವಂಥದ್ದು, ಅಟ್ಲೀಸ್ಟ್ ಒಂದು ನಾಯಕತ್ವ ತೋರಿಸಬೇಕು. ಇವತ್ತು ಕರ್ನಾಟಕದಲ್ಲಿ ಬಿಜೆಪಿಗೆ ಒಳ್ಳೆಯ ನಾಯಕತ್ವ ಕಾಣ್ತಾ ಇಲ್ಲ. ನಾಯಕತ್ವ ಕಾಣುವಂತಹದ್ದು ಜಾತಿ ಆಧಾರಿತವಾಗಿ ಕಾಣ್ತಾ ಇದ್ದೇವೆ. ನಾನು ಹೇಳುದು, ಜಾತಿ ಮೀರಿ ನೀವು ನಾಯಕತ್ವ ತೋರಿಸಬೇಕು. ಇವತ್ತು ಯಡಿಯೂರಪ್ಪನವ್ರು ಲೈಕ್ ಮಾಡ್ತೀರಿ ಅಂತ ಕೇಳಿದ್ರೆ ಮತ್ತೆ ಯಾವುದಕ್ಕೂ ಅಲ್ಲ, ಲಿಂಗಾಯತ ಮತದಾರರ ಬಟ್ಟಿಗೆ ಮಾತ್ರ ಇಟ್ಕೊಳ್ತೀರಿ.
ಅದು ಕಾಂಗ್ರೆಸ್ನಲ್ಲೂ ಇದೆ ಇಲ್ಲ ಅಂತ ಅರ್ಥ ನಾಳು. ಯಾಕೆ ಹೇಳಿದ್ರೆ ಇದು ಇರಬಾರ್ದು. ಸಮಗ್ರ ಕರ್ನಾಟಕವನ್ನು ಪ್ರತಿನಿಧಿಸುವಂಥ ಒಬ್ಬ ನಾಯಕ ನಮಗೆ ಬೇಕಿಲ್ಲಿ, ಅದು ಇರೆಸ್ಪೆಕ್ಟಿವ್ ಪಾರ್ಟಿ. ಅಂಥ ವಾತಾವರಣ ಇಲ್ಲಿ ಇಲ್ಲ ಅಲ್ವಾ, ಅದು ಬಡಿಬೇಕಾಗತ್ತೆ. ಅಂತ ಒಂದು ಒಳ್ಳೆಯ ಮಾಡೆಲ್ ಆದ ನಾಯಕತ್ವ ಪ್ರತಿ ಪಕ್ಷ, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಅದು ಮೂಡಬೇಕಾಗತ್ತೆ. ಅದಿಲ್ಲ. ಒಬ್ಬೊಬ್ಬ ನಾಯಕರಿಗೆ ಒಂದೊಂದು ಏರಿಯಾ ಕೊಟ್ಟಿದ್ದೀರಿ. ಉದಾಹರಣೆಗೆ ಉತ್ತರ ಕರ್ನಾಟಕಕ್ಕೆ ಇನ್ನೊಬ್ಬ, ಮೈಸೂರು ಕರ್ನಾಟಕ ಇನ್ನೊಬ್ಬ, ಕರಾವಳಿಗೆ ಇನ್ನೊಬ್ಬ, ಈ ರೀತಿ ಅಲ್ಲ. ಅಂದರೆ ಇಡೀ ಸಮಗ್ರ ಕರ್ನಾಟಕವನ್ನು ಒಗ್ಗೂಡಿಸುವಂಥ ಅಥವಾ ಅಷ್ಟು ಒಂದು ಧ್ವನಿ ಎತ್ತುವಂಥ ಒಬ್ಬ ನಾಯಕ ಇವತ್ತಿಲ್ಲ ನಮ್ಗೆ, ಯಾವ ಪಕ್ಷದಲ್ಲಿಯೂ ಇಲ್ಲ. ಹೌದೌದೌದು. ಅಂದ್ರೆ ಒಬ್ಬ ಎಲ್ಲರ ಸಮಗ್ರ ಕರ್ನಾಟಕದ ಒಂದು ಆಡಳಿತ ಮಾಡುವಂತ ಒಬ್ಬ ವ್ಯಕ್ತಿ ಇಲ್ಲ ಅಂತ. ಈಗ ಕೊನೆಯದಾಗಿ ಕೇಳ್ತಾ ಹೋದ್ರೆ ಪಂಚರಾಜ್ಯಗಳ ಚುನಾವಣೆ ನಡೆದಿದೆ, ಅದು ಮತದಾನ ಆಗಿದೆ, ಫಲಿತಾಂಶಗಳು ಬರುತ್ತೆ ಒಂದು. ಮತ್ತೆ ತೃತೀಯ ರಂಗದ ವಿಚಾರವಾಗಿ ಕೂಡ ಮಾತಾಡಿದ್ರಿ. ಮತ್ತೆ ಬಿಜೆಪಿಯವರ ಒಂದು ಅಭಿವೃದ್ಧಿ ಆಗಿರ್ಬೋದು ಅಥವಾ ಅವರೊಂದು ಸಾಧಕ ಬಾಧಕಗಳು ಯಾವ ರೀತಿಯಲ್ಲಿ ಆಗತ್ತೆ ಅಂತ. ಮತ್ತೆ ಇನ್ನೊಂದು ಮೈತ್ರಿ ಸರ್ಕಾರದ ವಿಚಾರವಾಗಿ ಹಲವಾರು ಗೊಂದಲಗಳಿದೆ. ಕುಮಾರಸ್ವಾಮಿ ಅವರು ಒಂದು ಯೋಜನೆಗಳನ್ನ ತರುವಲ್ಲಿ ವಿಳಂಬಗತಿ ಆಗ್ತಾ ಇದೆ, ಯಾಕೆಂತಂದ್ರೆ ಬಂದ 6 ತಿಂಗಳಾಗಿದ್ದು ಸಮಸ್ಯೆಗಳು ಹಲವಾರಿದೆ ಅಂತ ಹೇಳಿದ್ರಿ. ಬಿಜೆಪಿಯವರ ನಡುವೆ ಕೂಡ ಹಲವಾರಿದೆ. ಇದನ್ನೆಲ್ಲ ಓವರ್ ಆಲ್ ನೋಡಿದಾಗ ಯಾವ ಪಕ್ಷಗಳಿಗೆ ಲೋಕಸಭೆ ಚುನಾವಣೆಯಲ್ಲಿ ಫೇವರ್ ಆಗ್ಬೋದು, ಯಾವ ಪಕ್ಷಗಳು ಒಂದು ಹಂತದಲ್ಲಾರು ಗೆಲ್ಲುವಂತ ಒಂದು ಅವಕಾಶಗಳನ್ನ ಪಡಿಬಹುದು ಇಲ್ಲಿ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಒಂದು ಇಡೀ ಒಂದು ದೇಶದ ದೃಷ್ಟಿಯಲ್ಲಿ ನೋಡಿದಾಗ, ಅಂದ್ರೆ ನಿಮ್ಮ ಒಂದು ಅಭಿಪ್ರಾಯ ಕೊನೆಯದಾಗಿ ಅಂದ್ರೆ ಇದು 2019 ಚುನಾವಣೆಯಲ್ಲಿ ನನಗನ್ಸುತ್ತೆ ಯಾವ ಪಕ್ಷ ಗೆಲ್ತದೆ ಸೋಲ್ತದೆ ಅನ್ನೋದಕ್ಕಿಂತ ಒಂದು ವೇಳೆ ಬಿಜೆಪಿ ವರ್ಸಸ್ ನಾನ್ ಬಿಜೆಪಿ ಅಂದ್ರೆ ಡೈರೆಕ್ಟ್ ಫೈಟ್, ನೀವು ಅಲಯನ್ಸ್ ಹೇಳಿದ್ರಲ್ಲ, ಅದಾದ್ರೆ ಬಿಜೆಪಿಗೆ ಟಫ್ ಉಂಟು ನೇರ ಹಾಣಿಯಲ್ಲಿ. ಒಂದು ವೇಳೆ ಅಲ್ಲಿ ಟ್ರಯಾಂಗಲ್ 4 ಆಂಗಲ್ ಫೈಟ್ ಆದ್ರೆ ಬಿಜೆಪಿಗೆ ಸ್ವಲ್ಪ ಪ್ಲಸ್ ಉಂಟು. ಹಾಗಂತ ಎಲ್ಲಾ ಕಡೆ ಒಂದು ವೇಳೆ ಹೆಚ್ಚಿನ ಜನರಿಗೆ ಇವತ್ತು ಮೋದಿಯ ನಾಯಕತ್ವದ ಬಗ್ಗೆ ನಂಬಿಕೆ ಉಂಟು. ಆದರೆ ಅವ್ರು ಯಾವ ರೀತಿಯಾಗಿ ಸೀಟು ಹಂಚ್ತಾರೆ ಅಲ್ವಾ, ಕರ್ನಾಟಕದಲ್ಲಿ ಉದಾಹರಣೆಗಾಗಿ ಜಾತಿ ವ್ಯವಸ್ಥೆಯೂ ಇದೆ ಇಲ್ಲಿ ಅಲ್ವಾ, ಅಥವಾ ಇನ್ನೊಂದು ಕಡೆ ಹೋದಾಗ ಧರ್ಮದ ವ್ಯವಸ್ಥೆಯೂ ಪ್ರಭಾವ ಬೀರುತ್ತೆ, ಅಥವಾ ಸ್ಥಳೀಯ ಸಮಸ್ಯೆಗಳು ಪ್ರಭಾವ ಬೀರುತ್ತೆ. ಎಲ್ಲ ಸಮಸ್ಯೆಗಳಿಗೂ ಮೋದಿ ಒಬ್ಬರೇ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ, ಅಥವಾ ಮೋದಿಯನ್ನು ನೋಡಿ ಓಟು ಕೂಡ ಬರೋಲ್ಲ. ಅದನ್ನು ನೆಗಲ ಇಟ್ಕೊಂಡಾಗ ಒಂದು ರೀತಿಯಲ್ಲಿ ಟಫ್ ಫೈಟ್ ಇದೆ, ಸುಲಭ ಅಲ್ಲ. ಈಗ 2014ರಲ್ಲಿ ಇವರು ಬಿಜೆಪಿ 282 ಸ್ಥಾನಗಳು ಗಳಿಸ್ತು ಅಂತ ಹೇಳಿದ್ರೆ, ಈ ಬಾರಿ ಅಷ್ಟು ತಗೊಳ್ತಂತೆ ಸುಲಭದಲ್ಲಿ ಹೇಳಲಿಕ್ಕೆ ಆಗೋಲ್ಲ ಅಲ್ವಾ. ಒಂದು ರೀತಿಯ ಟಫ್ ಫೈಟ್ ಖಂಡಿತ ಇದೆ. ಅದು ಡಿಪೆಂಡ್ಸ್ ಅಪಾನ್ ದ ಅಲೈನ್ಸ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ಸೋಲುಗಳು ಡಿಪೆಂಡ್ ಆಗಿರ್ತದೆ ಅಂತ ಅನಿಸುತ್ತೆ. ಎಸ್, ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆ ಒಂದು ರಾಜಕೀಯ ವಿಶ್ಲೇಷಣೆಯನ್ನು ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಎಸ್, ಈಗಾಗಲೇ ನೋಡಿದಾಗೆ ಹಲವಾರು ರೀತಿಯಲ್ಲಿ ಚರ್ಚೆಗಳು ನಡೆದಿದೆ, ಹಲವಾರು ಆಯಾಮದಲ್ಲಿ ಚರ್ಚೆಗಳಾಗಿವೆ. ಅಂದರೆ ಮತ್ತಿನ್ನೇನು ಇಲ್ಲ, ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ನೋಡೋದಾದ್ರೆ ಯಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೋ, ಯಾರು ಅಭಿವೃದ್ಧಿಯತ್ತ ತಮ್ಮ ಒಂದು ಚಿತ್ತವನ್ನು ನೆಟ್ಟಿನಲ್ಲಿಟ್ಟಿರ್ತಾರೋ ಅಂಥವರಿಗೆ ಗೆಲುವು ದಕ್ಕತ್ತೆ. ಮತ್ತು ಅದೇ ರೀತಿಯಾಗಿ ತೃತೀಯ ರಂಗ ರಚನೆ ಆದರೆ ಬಿಜೆಪಿಗೆ ಎಲ್ಲೋ ಒಂದು ಕಡೆಗಳಲ್ಲಿ ಕಂಟಕವಾಗ್ಬೋದು. ಆದರೂ ಕೂಡ ಮೋದಿಯವರ ಒಂದು ಅಲೆಯಲ್ಲಿ ಏನೋ ಗೆದ್ರೂ ಕೂಡ ಎಲ್ಲ ಕಡೆಗಳಲ್ಲೂ ಮೋದಿ ಅಲೆ ವರ್ಕೌಟ್ ಆಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರು. ಮತ್ತು ಅದೇ ರೀತಿಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಸೀಟನ್ನು ಹಂಚಿಕೆ ಮಾಡ್ತಾರೋ ಅದು ಕೂಡ ಪ್ರಮುಖವಾದ ಒಂದು ಅಂಶವಾಗುತ್ತೆ. ಮತ್ತು ಇನ್ನೊಂದು ಕಾಂಗ್ರೆಸ್ಸಿಗೆ ಇದೊಂದು ಅಳಿವು ಉಳಿವಿನ ಪ್ರಶ್ನೆಯಾಗಿ ಮಾರ್ಪಾಟಾಗುತ್ತೆ. ಒಂದು ವೇಳೆ ಇದು ಸೋತ್ರೆ ಇನ್ನು ಭಾರತದಲ್ಲಿ ಕಾಂಗ್ರೆಸ್ ಇಲ್ಲ, ನಿರ್ನಾಮವಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಒಂದು ಭವಿಷ್ಯ ನಿರ್ಮಾಣವಾಗಿದೆ. ಮತ್ತೆ ಅವರು ಯಾವ ರೀತಿ ಗೆಲ್ಲುವ ನಿಟ್ಟಿನಲ್ಲಿ ತಮ್ಮ ಒಂದು ರಾಜಕೀಯ ತಂತ್ರಗಾರಿಕೆಯನ್ನು ಉಪಯೋಗಿಸ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಅದೇ ರೀತಿಯಲ್ಲಿ ಬಿಜೆಪಿಯಲ್ಲಿ ಮತ್ತೆ ಮೋದಿ ಬರ್ತಾರಾ, ಮತ್ತೆ ಮೋದಿ ಪ್ರಧಾನಿ ಆಗ್ತಾರಾ ಅಂತಕ್ಕಂಥದ್ದು ಬಹುದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಇದಕ್ಕೆಲ್ಲ ಕೊನೆಯನ್ನ ಅಥವಾ ಇದಕ್ಕೆಲ್ಲ ಒಂದು ನಾಂದಿಯನ್ನು ಹಾಡಬೇಕಾಗಿದ್ದು ಅಥವಾ ಇದಕ್ಕೆಲ್ಲ ಒಂದು ಫಲಿತಾಂಶವನ್ನು ಕೊಡಬೇಕಾಗಿದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.